ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯೂ ಕಾರಣ. ಎಲ್ಲ ಐಹಿಕ ಕಾರ್ಯಕಾರಣಗಳ ಗುಂತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸತ್ಯೋನಿ ಜಂಬಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಉಪದ್ರಷ್ಟಾನುಮಂತ ಭರ್ತಾ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ಯಸ್ಮಿನ್ ಪುರುಷ ಪರಃ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರಾಜು ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ನಾವೆಲ್ಲ ಕೀರ್ತನೆ ಮಾಡೋಣ. ರಾಜು ಪ್ರಭುಜಿ ಬರ್ತಿಲ್ಲ ಅನ್ಸುತ್ತೆ. ಓಕೆ. ಜಯ ರಾಧ ಮಾಧವ ಕುಂಜ ವಿಹಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ. ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಯಶೋದಾನಂದನ ವೃಜ ಜನರಂಜನ ಯಶೋದಾನಂದನ ವೃಜ ಜನರಂಜನ. ಯಮುನಾ ತೀರಾವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ. ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಯಶೋದಾನಂದನ ವೃಜ ಜನರಂಜನ ಯಶೋದಾನಂದನ ವೃಜ ಜನರಂಜನ. ಯಮುನಾ ತೀರಾವನಚಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರಿನಾಮ ಸಂಕೀರ್ತನ की जय. श्रीला प्रभुपाद के श्री राधा गोविंद की जय. इस्कॉन मंगलूರು कुलाई धाम की जय. हरे कृष्ण. ಎಲ್ರಿಗೂ ಅನಂತ ಕೋಟಿ ವೈಷ್ಣವ ವೃಂದ की जय. ಭಗವದ್ಗೀತಾ ಗ್ರಂಥರಾಜ್ की जय. ಸೊ ಎಲ್ರಿಗೂ ಮತ್ತೊಮ್ಮೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವಂಥದ್ದು.
ನಾವೀಗ ಇದನ್ನ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಿನ್ನೆ ಭಕ್ತಿಯ ಯೋಗದ ಕೊನೆಯ ಅಧ್ಯಾಯ ಇವತ್ತಿಂದ ಜ್ಞಾನ ಯೋಗ ಸ್ಟಾರ್ಟ್ ಆಗ್ತಾ ಇದೆ. ಭಕ್ತಿಯ ಬಗ್ಗೆ ನೋಡಿದ್ವಿ ನಾವು. ಹೇಗೆ ಪ್ರಿಯರು ಅನ್ನೋದನ್ನು ನೋಡಿದ್ವಿ. ಮತ್ತೆ ಕೃಷ್ಣ ಹೇಳ್ತಾನೆ, ಏನು ಜ್ಞಾನ ಮಾಡ್ಲಿ, ಏನನ್ನು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನನ್ನ ಬಗ್ಗೆ ಜ್ಞಾನ ಬೆಳೆಸ್ಕೊ, ಇಲ್ಲ ಸ್ಥಿತಪ್ರಜ್ಞನಾಗು. ಆಮೇಲೆ ಹೇಳ್ತಾನೆ, ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಏನು ಅವನಲ್ಲಿ ಭಕ್ತಿ. ಭಕ್ತಿ. ಜ್ಞಾನಕ್ಕಿಂತ ಧ್ಯಾನ, ಧ್ಯಾನಕ್ಕಿಂತ ಫಲಾಪೇಕ್ಷಿತ ಕರ್ಮ ಮಾಡದೇ ಇರುವಂತಹದ್ದು, ಅಂದ್ರೆ ಅವನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವಂತಹದ್ದು, ಮನಸ್ಸಿನ ಹಿಡಿತ, ಅಂದ್ರೆ ಮನಸ್ಸನ್ನು ಅವನಿಗೆ ಅರ್ಪಿಸುವಂತಹದ್ದು, ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ನಿಗದಿತ ಕರ್ತವ್ಯವನ್ನ ಮಾಡಬೇಕು ಅನ್ನೋದನ್ನು ಅವನು ಹೇಳ್ತಾನೆ. ಸೊ ಯಾರು ಕೃಷ್ಣನಿಗೆ ಪ್ರಿಯರು ಅನ್ನೋದನ್ನು ಅವನು ಹೇಳ್ತಾನೆ. ಹೇಗೆ ಮನಸ್ಸನ್ನು ಅವನಲ್ಲಿ ಕೇಂದ್ರೀಕರಿಸಿ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ಶೀತೋಷ್ಣ ಸುಖ ದುಃಖದಲ್ಲಿ ಒಂದೇ ತರ ಇರುವಂಥವರು, ಮತ್ತೆ ಎಲ್ಲಾ ಜೀವಿಗಳನ್ನು ಸಮನಾಗಿ ನೋಡುವಂಥವರು. ಸೊ ಹೀಗೆ ಒಂದಿಷ್ಟು ಭಕ್ತರ ಕ್ವಾಲಿಟಿಗಳನ್ನ ಹೇಳ್ತಾನೆ ಅವನು, ಯಾವ ರೀತಿ ಇರಬೇಕು ಭಕ್ತರು ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಅವನು ಹೇಳ್ತಾನೆ. ಸೊ ಅದನ್ನೆಲ್ಲ ನಾವು ತಿಳ್ಕೊಂಡಿವಿ. ಇವತ್ತು ಮುಂದೆ ಹೋಗಿ ಜ್ಞಾನದ ಬಗ್ಗೆ ಅವನು ಹೇಳ್ತಾನೆ. ಅರ್ಜುನನ ಪ್ರಶ್ನೆ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು, ಜ್ಞಾನದ ಗುರಿ ಯಾವುದು, ಮತ್ತೆ ಪ್ರಕೃತಿ ಪುರುಷ ಅದ್ರ ಬಗ್ಗೆ ಕೇಳ್ತಾನೆ. ಜ್ಞಾನದ ದೃಷ್ಟಿ ಹೇಗೆ, ನಾವು ಜ್ಞಾನದಿಂದ ಏನನ್ನಾದ್ರೂ ನಾವು ನೋಡಿದರೆ ಅದು ಹೇಗೆ, ಅದರಿಂದ ಏನು ನಮಗೆ ಲಾಭ, ಅಂದ್ರೆ ಏನು ಆಗತ್ತೆ ಅದನ್ನ ನಾವು ತಿಳ್ಕೊಳ್ಳೋಣ ಇವತ್ತು ಜ್ಞಾನದ ದೃಷ್ಟಿಯಿಂದ. ಒಂದು ಸಹಜವಾದ ಪ್ರಶ್ನೆ ಜನರಲಿ ಬರುತ್ತೆ. ಈ ಭಗವದ್ಗೀತೆ ಭಕ್ತಿಯೇ ಪ್ರಧಾನವೇ ಆಗಿದ್ರೆ ಅಲ್ವಾ, ಇಲ್ಲಿ ಇದು ಭಕ್ತಿ ಪ್ರಧಾನ. ಹಾಗಿರುವಾಗ ಯಾಕೆ ಈ ಜ್ಞಾನ ಅನ್ನುವಂತಹದ್ದು ಕೊನೆಯ ಆರೋದೆ? ಜ್ಞಾನ ಮೊದಲಿದ್ದಿದ್ರೆ ನಮ್ಗೆ ಒಳ್ಳೇದಲ್ವಾ? ತಿಳ್ಕೊಂಡ್ಬಿಟ್ಟು ಜ್ಞಾನದಿಂದ ನಾವು ಭಕ್ತಿಯನ್ನ ಡೈರೆಕ್ಟ್ ಆಗಿ ಮಾಡ್ಬೋದಲ್ಲ. ಆದ್ರೆ 1ರಿಂದ 6ನೇ ಅಧ್ಯಾಯದಲ್ಲಿ ಅವನೇನು ಹೇಳ್ತಾನೆ, ಕರ್ಮದ ಮೂಲಕ ಭಗವಂತನ ಪ್ರಜ್ಞೆ ಹೇಗೆ ಸಾಧಿಸೋದು, ನಿಷ್ಕಾಮ ಕರ್ಮವನ್ನ ಮಾಡಿಕೊಂಡ್ರೆ ಅವನು ಹಂತ ಹಂತವಾಗಿ ಅವನು ನನ್ನ ಹತ್ರ ಬರ್ತಾನೆ. ಅದರಲ್ಲಿ ಕರ್ಮಯೋಗ, ಕಾಮಕರ್ಮ ಮತ್ತೆ ನಿಷ್ಕಾಮ ಕರ್ಮ, ಆಮೇಲೆ ಧ್ಯಾನ ಯೋಗ, ಅದ್ರ ಬಗ್ಗೆ ಈ ಕರ್ಮಯೋಗದ ಅಲ್ಲಿ ನಮಗೆ ಹೇಳ್ತಾನೆ.
ಆದರೆ ಜ್ಞಾನದ ಮೂಲಕ ಈಗ ಅವನು ಹೇಳಲಿಕ್ಕೆ ಹೊರಟಿದ್ದೇನು ಅಂದ್ರೆ ಈ ಕೊನೆಯ 6 ಅಧ್ಯಾಯಗಳಲ್ಲಿ ಈ ಜ್ಞಾನದ ಒಂದು ಈಗ ನಮಗೆ ಭಕ್ತಿ ಮಾಡಬೇಕಂದ್ರೆ ಒಂದಿಷ್ಟು ತಿಳುವಳಿಕೆ ಇರಬೇಕಲ್ವಾ, ತಿಳ್ಕೊಂಡಿದ್ರೆ ಒಳ್ಳೇದು. ಅದರಿಂದ ಈ ಜ್ಞಾನ ಮೊದಲು ಜ್ಞಾನದ ಹಂತ, ಆಮೇಲೆ ಕರ್ಮಫಲ ತ್ಯಾಗ ಮತ್ತೆ ಭಕ್ತಿ ಮಾಡುವಂತಹದ್ದು ಈ ಜ್ಞಾನದ ಬೇಲಿಯ ಒಳಗಡೆ. ಈಗ ಭಕ್ತಿ ಹೇಗಾದ್ರೂ ಮಾಡುವಂತಹದ್ದಲ್ಲ, ಕೃಷ್ಣ ಹೇಳ್ತಾನಲ್ಲ. ಸೊ ಇನ್ನು ಮನಸ್ಸಿಗೆ ಬಂದ ಹಾಗೆ ಭಕ್ತಿಯನ್ನ ಮಾಡುವಂತಹದ್ದು ಅಲ್ಲ. ಅದರಿಂದ ಆ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನುವಂತಹದ್ದನ್ನ ಈ ಜ್ಞಾನದ ಮುಖಾಂತರ ನಾವು ತಿಳ್ಕೊಳ್ಬಹುದು. ಇಲ್ಲಿ ಕೆಲವು ಇದೆ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ. ಸೊ ಅಂತಹ ಜ್ಞಾನವನ್ನು ಅವನು ಇಲ್ಲಿ ನಮಗೆ ಕೊಡ್ತಾನೆ. ಜನನ ಮರಣದಿಂದ ಈಗ 12ನೇ ಅಧ್ಯಾಯ ಅಂದ್ರೆ ನಿನ್ನೆ ನೋಡಿದ ಭಕ್ತಿಯೋಗದ ಕೊನೆಯ ಅಧ್ಯಾಯದಲ್ಲಿ ಹೇಗೆ ಭಕ್ತರನ್ನ, ಶುದ್ಧ ಭಕ್ತರನ್ನ ಅವನು ರಕ್ಷಿಸ್ತಾನೆ, ಅವನಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರೆ ಅವರನ್ನ ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಮಾಡ್ತಾನೆ ಅನ್ನುವಂಥದ್ದು. ಅದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ನಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನ. ಈಗ ಈ ಬರುವ 6 ಅಧ್ಯಾಯಗಳಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮಾಯೆಯಿಂದ ನಾವು ಹೇಗೆ ಬೇರ್ಪಡುವುದು ಮತ್ತು ಕೃಷ್ಣನ ಜೊತೆಗಿನ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಈ ಜ್ಞಾನ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಅಂದ್ರೆ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬೆಳೆಸಿದಾಗ ಅದು ಭಕ್ತಿಯ ಒಂದು ಭಾಗವಾಗತ್ತೆ. ಈ ಜ್ಞಾನ ಅನ್ನುವಂಥದ್ದು ಭಕ್ತಿಯ ಒಂದು ಭಾಗ ಯಾವಾಗ ಆಗತ್ತೆ? ಯಾವಾಗಿದು ನಮಗೆ ಈ ಜ್ಞಾನ ಪಡ್ಕೊಂಡು ನಾವು ಭಕ್ತಿಯನ್ನ ಮಾಡುವಂತಹದ್ದು. ಸೊ ಇಲ್ಲಿ ಅರ್ಜುನನ ಪ್ರಶ್ನೆ ಬರುತ್ತೆ, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಜ್ಞಾನದ ಗುರಿ ಏನು ಅನ್ನುವಂತಹದ್ದು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಪ್ರಕೃತಿ ಅಂದ್ರೆ ಈಗ ನಾವೆಲ್ಲ ಜೀವಿಗಳು ಇರುವಂತಹ ಭಗವಂತನಿಂದಲೇ ಸೃಷ್ಟಿಯಾದಂತಹ ಒಂದು ಕೆಳಮಟ್ಟದ ಶಕ್ತಿ. ಅಲ್ಲಿ ಈ ಜೀವಿಗಳು ಈ ಪ್ರಕೃತಿಯನ್ನ ಅಂದ್ರೆ ಇದನ್ನ ಅನುಭವಿಸ್ತಾ ಇರ್ತಾರೆ. ಪುರುಷ ಅಂದ್ರೆ ಯಾರು ಅಂತ, ಈ ಪ್ರಕೃತಿಯ ಭೋಕ್ತ ಅಂದ್ರೆ ಪುರುಷ. ಆದ್ರೆ ಈ ಪುರುಷರಲ್ಲಿ ಒಂದು ಜೀವಿಗಳು ಮತ್ತೆ ಇನ್ನೊಂದು ಪರಮ ಪುರುಷ ಅಂದ್ರೆ ಈ ಕ್ಷೇತ್ರವನ್ನ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡುವಂತವನು. ನಿಜವಾದ ಭೋಕ್ತಾರ ಯಾರು? ಪ್ರತಿಯೊಂದರ ನಿಜವಾದ ಭೋಕ್ತಾರ ಕೃಷ್ಣ ಅಥವಾ ವಿಷ್ಣು. ಆದ್ರಿಂದ ಅವನು ಸಹಿತ ಪುರುಷ, ಪರಮ ಪುರುಷ. ಆದ್ರೆ ಅವನವನು ಪರಮಾತ್ಮ, ಪರಮ ಪುರುಷ. ಕ್ಷೇತ್ರ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬಂದಾಗ, ಕ್ಷೇತ್ರ ಅಂದ್ರೆ ಈ ಶರೀರ ಅನ್ನುವಂಥದ್ದು. ಕ್ಷೇತ್ರಜ್ಞ ಅಂದ್ರೆ ಯಾರು ಈ ಶರೀರವನ್ನ ನೋಡ್ತಾನೆ, ವೀಕ್ಷಿಸ್ತಾನೆ, ಮತ್ತೆ ಈ ಶರೀರದ ಕಂಟ್ರೋಲರ್ ಯಾರಿರಬಹುದು ಅನ್ನುವಂಥದ್ದು. ಸೊ ಇಲ್ಲಿ ಕ್ಷೇತ್ರಜ್ಞ ಅಂದ್ರೆ ಯಾರು ಅನ್ನೋದನ್ನು ನಾವು ನೋಡೋಣ. ಹರೇ ಕೃಷ್ಣ ಪ್ರಭುಜಿ, ಹೋಸ್ಟ್ ಮಾಡ್ತೇನೆ ನಿಮಗೆ 1 ಸೆಕೆಂಡ್. ಹರೇ ಕೃಷ್ಣ ಮಾತಾ ಪ್ರಭುಜಿ. ಹರೇ ಕೃಷ್ಣ ದಂಡೋತ್ ಪ್ರಭುಜಿ. ಓಕೆ. ಜ್ಞಾನ ಅಂದ್ರೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಜ್ಞಾನ ಅಂದ್ರೆ ನಿಜವಾದ ಜ್ಞಾನ ಅಂದ್ರೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರನ್ನ ತಿಳ್ಕೊಳ್ಳುವಂತಹದ್ದು ಅಂತ ಹೇಳ್ತಾನೆ ಅವನು. ಅದರಿಂದ ಈ ಜ್ಞಾನದ ಗುರಿ ಯಾವುದು ಅಂದ್ರೆ ಈ ಕ್ಷೇತ್ರಜ್ಞರನ್ನ ಯಾಕೆ ತಿಳ್ಕೊಳ್ಬೇಕಂದ್ರೆ ಅದ್ ನಿಜವಾದ ಜ್ಞಾನದ ಗುರಿ ಆ ಪರಮಾತ್ಮನ ಜೊತೆಗೆ ನಮ್ಮ ಸಂಪರ್ಕವನ್ನ ಪಡೆಯುವಂತಹದ್ದು. ಸೊ ಅದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ರಾಮಕೃಷ್ಣದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಂ ಏವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಭರತವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಈಗ ಅರ್ಜುನ ಕೇಳುವಂತಹ ಪ್ರಶ್ನೆಗೆ ಅವನು ಇಲ್ಲಿ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಶು ಭಾರತ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಅಂದ್ರೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಎಲ್ಲಾ ದೇಹಗಳಲ್ಲಿರುವಂತಹ ಕ್ಷೇತ್ರಜ್ಞನು ನಾನು ಅಂತ ಹೇಳ್ತಾ ಇದ್ದಾನೆ.
ಸೊ ಇಲ್ಲಿ ನೀವು ನೋಡ್ಬಹುದು ಈ ಕ್ಷೇತ್ರಜ್ಞರಲ್ಲಿ ಇಬ್ಬರು ಇರ್ತಾರೆ. ಈ ಶರೀರ ಒಂದು ಕ್ಷೇತ್ರ ಆತ್ಮಕ್ಕೆ. ಈ ಕ್ಷೇತ್ರ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ ನಾರ್ಮಲಿ? ಈಗ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಯಾವುದು? ಕ್ಷೇತ್ರ ಅಂದ್ರೆ ಒಂದು ಜಾಗ, ಜಾಗ. ಇಲ್ಲಿ ಶರೀರ, ಇಲ್ಲಿ ಶರೀರ, ಅಲ್ಲಲ್ಲ, ಇಲ್ಲಿ ಶರೀರ. ನಾರ್ಮಲಿ ಕ್ಷೇತ್ರ ಅಂದ್ರೆ ಒಂದು ಜಾಗ. ಈಗ ಜಾಗ. ಕ್ಷೇತ್ರದಲ್ಲಿ ನಾವು ಮನೆ ಕಟ್ತೇವೆ, ಅದು ಒಂದು ಜಾಗ ನೀವು ಹೇಳಿದಾಗೇನೆ. ಅಥವಾ ರೈತ ಉಳುಮೆ ಮಾಡ್ತಾನೆ, ಸೊ ಆ ರೀತಿಯಾದ ಒಂದು ಜಾಗ ಅಂತ. ಆದ್ರೆ ಇಲ್ಲಿ ಆತ್ಮಕ್ಕೆ ಜಾಗ ಯಾವುದು ಅಂದ್ರೆ ಶರೀರ. ಆ ಶರೀರದಲ್ಲಿ ಆತ್ಮನೂ ಇರತ್ತೆ ಮತ್ತೆ ಪರಮಾತ್ಮನೂ ಇರ್ತಾನೆ. ಆದ್ರಿಂದ ಅವನು ಹೇಳ್ತಾ ಇದ್ದಾನೆ, ಈ ದೇಹವನ್ನು ಅದರ ಕ್ಷೇತ್ರಜ್ಞವನ್ನು ತಿಳಿಯುವುದೇ ಜ್ಞಾನ. ಈ ಜ್ಞಾನ ಯಾವುದು ಅಂದ್ರೆ ಈ ಶರೀರವನ್ನ ತಿಳ್ಕೊಳ್ಳುವಂತಹದ್ದು ಮತ್ತು ಅದರಲ್ಲಿರುವ ಕ್ಷೇತ್ರಜ್ಞನನ್ನೂ ತಿಳಿಯುವಂತಹದ್ದು. ಪರಮ ಕ್ಷೇತ್ರಜ್ಞನು ಇನ್ನೊಬ್ಬನಿದ್ದಾನೆ. ಈಗ ಕ್ಷೇತ್ರಜ್ಞ ಅಂದ್ರೆ ಈ ಆತ್ಮಕ್ಕೆ ಆ ಶರೀರ ಮಾತ್ರ ಗೊತ್ತಿರತ್ತೆ. ಆದ್ರೆ ಕ್ಷೇತ್ರಜ್ಞ ಪರಮಾತ್ಮನಿಗೆ ಹಾಗಲ್ಲ, ಎಲ್ಲಾ ಶರೀರದ ಬಗ್ಗೆ ಅವನಿಗೆ ತಿಳಿದಿರತ್ತೆ. ಅದರಿಂದ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರನ್ನ ಅಧ್ಯಯನ ಮಾಡೋದು, ಅವರನ್ನ ತಿಳ್ಕೊಳ್ಳುವುದೇ ನಿಜವಾದ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ನನ್ನ ಅಭಿಪ್ರಾಯ ಅನ್ನುವಂಥದ್ದನ್ನ ಅವನು ಹೇಳ್ತಾ ಇದ್ದಾನೆ. ಸೊ ಇದು ಕ್ಷೇತ್ರ. ಈ ಕ್ಷೇತ್ರಜ್ಞ, ಈ ಕ್ಷೇತ್ರದಲ್ಲಿ ಯಾರು ಉಳುಮೆ ಮಾಡ್ತಾನೆ ಅವನು ಕ್ಷೇತ್ರಜ್ಞನಾಗಿರ್ತಾನೆ. ಅದೇ ರೀತಿಯಾಗಿ ಈ ಕ್ಷೇತ್ರದ ಬಗ್ಗೆ ಅವನನ್ನ ಬಿಟ್ಟು ಬೇರೆ ಯಾರಿಗೆ ಗೊತ್ತಿರತ್ತೆ? ದೇವರಿಗೆ, ದೇವರಿಗೆ ಆಯ್ತು, ಕೃಷ್ಣನಿಗೆ ಗೊತ್ತಿರತ್ತೆ ಆಯ್ತು. ಆದ್ರೆ ಭೌತಿಕವಾಗಿ ಇನ್ನೊಬ್ಬರಿಗೆ ಈ ಜಾಗದ ಬಗ್ಗೆ ಅರಿವಿರತ್ತೆ. ಕ್ಷೇತ್ರ ಒಬ್ಬ ರೈತ ಅಂದ್ರೆ ಯಾರು ಆ ಜಾಗದ ಉಳಿಮೆ ಮಾಡ್ತಾನೆ, ಜಾಗವನ್ನ ನೋಡ್ಕೊಳ್ತಾ ಇದ್ದಾನೆ, ಅವನು ಬಿಟ್ರು ಇನ್ನೊಂದು ಸರ್ಕಾರದ ಹತ್ರ. ಸೊ ಹಿಂದಿನ ಕಾಲದಲ್ಲಿ ರಾಜನ ಹತ್ರ. ಸೊ ರಾಜನಿಗೆ ತಿಳಿದಿರ್ತಾ ಇತ್ತು ಆ ಕ್ಷೇತ್ರದ ಬಗ್ಗೆ, ಮತ್ತು ಆ ಕ್ಷೇತ್ರವನ್ನ ಯಾರು ಓನ್ ಮಾಡ್ತಾನೆ. ಹಾಗೆ ಹೇಗೆ ರಾಜನಿಗೆ ಎಲ್ಲಾ ಕ್ಷೇತ್ರದ ಬಗ್ಗೆಯೂ ಗೊತ್ತಿರತ್ತೆ ಅವನ ರಾಜ್ಯದಲ್ಲಿ, ಆದ್ರೆ ಈ ಕ್ಷೇತ್ರಜ್ಞನಿಗೆ, ಈ ರೈತನಿಗೆ ತನ್ನ ಕ್ಷೇತ್ರದ ಬಗ್ಗೆ ಮಾತ್ರ, ಬೇರೆ ಇನ್ನೊಂದು ಕ್ಷೇತ್ರದ ಭೂಮಿಯ ಬಗ್ಗೆ ಅವನಿಗೆ ತಿಳಿದಿರೋದಿಲ್ಲ. ಅದೇ ರೀತಿಯಾಗಿ ಈ ಕ್ಷೇತ್ರಜ್ಞರಲ್ಲಿ ಇಬ್ಬರು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಕ್ಷೇತ್ರಜ್ಞನ ಬಗ್ಗೆ ಈ ಇದರಲ್ಲಿ ಯಾವುದು ನಮ್ಮ ನಿಮಗೆ ಶ್ವೇತಾಶ್ವತರ ಉಪನಿಷತ್ತು ವೇದ ಸಾಹಿತ್ಯದಲ್ಲಿ ಮತ್ತು ಇಲ್ಲಿ ಹೇಳಲಾಗ್ತದೆ. ವೇದ ಸಾಹಿತ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕ್ಷೇತ್ರಾಣಿ ಹಿ ಶರೀರಾಣಿ ಬೀಜಂ ಚಾಪಿ ಶುಭಾಶುಭೆ ತಾನಿ ವೇತ್ತಿ ಸ ಯೋಗಾತ್ಮ ತಥಾ ಕ್ಷೇತ್ರ ಉಚ್ಯತೆ. ಅಂದ್ರೆ ದೇಹವನ್ನ ಕ್ಷೇತ್ರ ಅಂತ ಕರೆದಿದೆ, ಅದರೊಳಗೆ ಕ್ಷೇತ್ರಜ್ಞನು ಮತ್ತು ದೇಹವನ್ನು, ದೇಹದ ಒಡೆಯನನ್ನು ಬಲ್ಲ ಪರಮಪ್ರಭು ವಾಸಿಸುತ್ತಾನೆ. ಆದ್ದರಿಂದ ಆತನನ್ನು ಎಲ್ಲಾ ಕ್ಷೇತ್ರಗಳನ್ನು ತಿಳಿದವನು ಎಂದು ಕರೆಯುತ್ತಾರೆ. ಅದರಿಂದ ಭಗವಂತನಿಗೆ ಎಲ್ಲಾ ಕ್ಷೇತ್ರಗಳು ಗೊತ್ತಿದೆ. ಅಂದ್ರೆ ಪ್ರತಿಯೊಂದು ಶರೀರದಲ್ಲಿ ಅವನು ವಾಸಿಸುವುದರಿಂದ ಅವನಿಗೆ ಎಲ್ಲಾ ಕ್ಷೇತ್ರವೂ ಗೊತ್ತಿದೆ. ಸೊ ಚಟುವಟಿಕೆಗಳಲ್ಲಿ ಅಂದ್ರೆ ಈ ಆತ್ಮ ಜೀವಿ ಕ್ಷೇತ್ರಜ್ಞನಾದ್ರೆ ಅವನು ಪರಮ ಕ್ಷೇತ್ರಜ್ಞನಾಗಿ ಇರ್ತಾನೆ ಅನ್ನುವಂಥದ್ದು ನಾವು. ಅದೇ ರೀತಿಯಾಗಿ ಯಾರು ಈ ಕ್ಷೇತ್ರ ಅಂದ್ರೆ ಇದನ್ನ ಅನುಭವಿಸುವವರು ಅಂತ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಪ್ರಭುಪಾದರು ಅದನ್ನ ಇಲ್ಲಿ ನಮ್ಗೆ ಹೇಳ್ತಾರೆ. ಅದನ್ನ ಇದ್ ಮಾಡಿ, ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಂ ಏತತ್. ಅಂದ್ರೆ ಬ್ರಹ್ಮನ್ನನ ಮೂರು ಪರಿಕಲ್ಪನೆಗಳು ಇಲ್ಲಿ ಹೇಳ್ತಾರೆ ಅವರು. ಚಟುವಟಿಕೆಗಳ ಕ್ಷೇತ್ರವಾಗಿ ಪ್ರಕೃತಿಯು ಬ್ರಹ್ಮನ್. ಅಂದ್ರೆ ಈ ಬ್ರಹ್ಮನ್ನಲ್ಲಿ ಮೂರು ರೀತಿಯಲ್ಲಿ, ಅಂದ್ರೆ ಈ ಚಟುವಟಿಕೆಯ ಕ್ಷೇತ್ರವಾಗಿ ಈ ಪ್ರಕೃತಿಯನ್ನು ಸಹಿತ ಬ್ರಹ್ಮನ್ ಅಂತ ಕರೀತಾರೆ. ಮತ್ತು ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಜೀವಿ, ಅವನನ್ನೂ ಸಹ ಬ್ರಹ್ಮನ್ ಅಂತ ಕರೀಬಹುದು. ಮತ್ತೆ ಇವೆರಡರನ್ನು, ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಾನೆ, ಈ ಜೀವಿಯನ್ನು ನಿಯಂತ್ರಣ ಮಾಡ್ತಾನೆ, ಅವನನ್ನ ಪರಮ ಬ್ರಹ್ಮನ್ ಅಥವಾ ಬ್ರಹ್ಮನ್, ಅವನನ್ನು ಸಹಿತ ಅಂದ್ರೆ ಅವನು ನಿಯಂತ್ರಕ ಅಂದ್ರೆ ಪರಮಾತ್ಮ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆದ್ರಿಂದ ಕ್ಷೇತ್ರಜ್ಞರಲ್ಲಿ ಇಬ್ರು, ಒಂದು ಆತ್ಮ, ಇನ್ನೊಂದು ಯಾವುದು? ಪರಮಾತ್ಮ. ಇಬ್ಬರು ಕ್ಷೇತ್ರಜ್ಞರಲ್ಲಿ ಪರಮಾತ್ಮ. ಹರೇ ಕೃಷ್ಣ. ಸೊ ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ಹೇತುಮದ್ಭಿರ್ವಿನಿಶ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಷೇತ್ರ ಮತ್ತು ಓದಿ ಮಾತಾಜಿ, ದೊಡ್ಡ ಓದಿ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ.
ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಸೊ ವೇದಾಂತ ಸೂತ್ರ ಇಲ್ಲಿ ಅವರು ಹೇಳ್ತಾರೆ, ವಿಶೇಷವಾಗಿ ಕ್ಷೇತ್ರಜ್ಞರ ಬಗ್ಗೆ ವೇದಾಂತ ಸೂತ್ರದಲ್ಲಿ ಸಹಿತ ಅದರ ಬಗ್ಗೆ ಹೇಳಲಾಗಿದೆ. ಅಂದ್ರೆ ವೇದಾಂತ ಸೂತ್ರದಲ್ಲಿ ಅಹಂ ತ್ವಂ ಚ ತಥಾನ್ಯ ಅಂದ್ರೆ ಪರಾಶರ ಮಹರ್ಷಿಗಳು ಹೇಳುವಂತಹದ್ದು ಧಾರ್ಮಿಕ ಗ್ರಂಥ. ಅಹಂ ತ್ವಂ ಚ ತಥಾನ್ಯೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾವು, ನೀವು ಮತ್ತು ನಾನು ಮತ್ತು ಬೇರೆ ಬೇರೆ ಜೀವಿಗಳು ಎಲ್ಲರೂ ಐಹಿಕ ದೇಹದಲ್ಲಿದ್ದರೂ ಅವರೆಲ್ಲರೂ ದಿವ್ಯರು. ಈಗ ನಾವು ನಮ್ಮ ಬೇರೆ ಬೇರೆ ಕರ್ಮಗನಿಗಳು ಅನುಗುಣವಾಗಿ ತ್ರಿಗುಣಗಳ ಅಧೀನದಲ್ಲಿ ನಾವಿದ್ದೇವೆ. ಆದ್ದರಿಂದ ಕೆಲವರು ಮೇಲಿನ ಮಟ್ಟಗಳಲ್ಲಿ ಇದ್ದಾರೆ, ತ್ರಿಗುಣಗಳ ಅಧೀನದಲ್ಲಿ. ಇದರಿಂದ ಕೆಲವರು ಮೇಲಿನ ಮಟ್ಟದಲ್ಲಿ ಇದ್ದಾರೆ, ಕೆಲವರು ಕೆಳಮಟ್ಟದ ಪ್ರಕೃತಿಯಲ್ಲಿ ಇದ್ದಾರೆ, ಬೇರೆ ಬೇರೆ ಕಡೆ ಇರ್ತಾರೆ ಜೀವಿಗಳು ಅನ್ನುವಂಥದ್ದು. ಆಮೇಲೆ ತೈತರಿಯ ಉಪನಿಷತ್ ಹೇಳ್ತಾರೆ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಪರಮಪ್ರಭುವಿನ ಒಂದು ಅಭಿವ್ಯಕ್ತಿಗೆ ಅನ್ನಮಯ ಕೋಶ. ಈಗ ನಾವು ಹೇಗೆ ನಮ್ಮ ಈ ಶರೀರದ ಬಗ್ಗೆ ತಿಳ್ಕೊಳ್ತಾ ಹೋದಾಗ ನಮ್ಮ ಹೇಗೆ ನಾವು ಜೀವಿ ಹೇಗೆ ಇರ್ತಾನೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಮೊದಲನೇದಾಗಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂದ್ರೆ ಪರಮಪ್ರಭುವಿನ ಒಂದು ಅಭಿವ್ಯಕ್ತಿಯಾಗಿ ಜೀವಿಯಲ್ಲಿ ಅನ್ನಮಯ ಕೋಶ. ಈ ಅನ್ನಮಯ ಕೋಶಕ್ಕೆ ಅನ್ನ ಆಧಾರ. ಆದ್ದರಿಂದ ಈ ಅನ್ನಮಯ ಕೋಶದಲ್ಲಿ ಜೀವಿ ಏನು ಮಾಡ್ತಾನೆ, ಹೆಚ್ಚು ಶರೀರದ ಬಗ್ಗೆ ಕಾಳಜಿ, ಹೆಚ್ಚು ಅವನಿಗೆ ತಿನ್ನಲಿಕ್ಕೆ ಬೇಕಾಗಿರುವಂತಹದ್ದು. ಅದೇ ರೀತಿಯಾಗಿ ಪ್ರಾಣಮಯ ಕೋಶ, ಈ ಪ್ರಾಣಮಯ ಕೋಶದಲ್ಲಿ ಪರಿಪೂರ್ಣ ಸತ್ಯವನ್ನು ಆಹಾರದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಪರಮ ಸತ್ಯವನ್ನು ಜೀವಲಕ್ಷಣಗಳಲ್ಲಿ ಅಥವಾ ಜೀವರೂಪಗಳಲ್ಲಿ ಅವನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಸೊ ಪ್ರಾಣಮಯ ಕೋಶದಲ್ಲಿ, ಅನ್ನಮಯ ಕೋಶದಲ್ಲಿ ಅನ್ನ, ಪ್ರಾಣಮಯ ಕೋಶದಲ್ಲಿ ಹೇಗೆ ಅವನು ಭಗವಂತ ಏನು ಹೇಳ್ತಾನೆ ಅಂದರೆ, ನಮ್ಮ ಶರೀರದಲ್ಲಿ ಜೀರ್ಣವಾಗಲಿಕ್ಕೆ ಅವನು ಈ ಒಳ ಹೋಗುವ ಪ್ರಾಣವಾಯುವಿನ ಜೊತೆಗೆ ನಮ್ಮ ಶರೀರದಲ್ಲಿರುವಂಥ ಆಹಾರವನ್ನು ಅವನು ಜಠರಾಗ್ನಿಯ ಜೊತೆಗೆ ಅದನ್ನು ಜೀರ್ಣ ಮಾಡ್ತಾನೆ. ಅದರಿಂದ ಪ್ರಾಣಮಯ ಕೋಶ. ಸೊ ಪ್ರಾಣಮಯ ಕೋಶದಲ್ಲಿ ಅವನಿಗೆ ತಾನು ಶರೀರ ಅಲ್ಲ, ಶರೀರಕ್ಕಿಂತ ನಾನು ಮೇಲೆ ಇದ್ದೇನೆ ಅನ್ನುವಂತಹ ಒಂದು ಅರಿವು ಬರುತ್ತೆ. ಅದೇ ರೀತಿಯಾಗಿ ಮನೋಮಯ ಕೋಶ, ಪ್ರಾಣಮಯ ಕೋಶಕ್ಕಿಂತ ಸ್ವಲ್ಪ ಮೇಲೆ. ಈ ಮನೋಮಯ ಕೋಶದಲ್ಲಿ ಏನಾಗತ್ತೆ, ಅಥವಾ ಜ್ಞಾನಮಯ ಕೋಶ, ಇಲ್ಲಿ ಏನಾಗತ್ತೆ, ಅವನಿಗೆ ಸಾಕ್ಷಾತ್ಕಾರ ಜೀವಿಗಳ ಲಕ್ಷಣಗಳ ಆಚೆ ಆ ಯೋಚನೆ ಬರುತ್ತೆ, ಭಾವಾನುಭವ ಮತ್ತು ಸಂಕಲ್ಪಗಳಿಗೆ ವಿಸ್ತರಣೆ ಆಗತ್ತೆ. ಅನಂತರ ಬ್ರಹ್ಮನ್ ಸಾಕ್ಷಾತ್ಕಾರಕ್ಕೆ ಅವನು ಹೋಗ್ತಾನೆ. ಜ್ಞಾನಮಯ ಕೋಶ. ಜ್ಞಾನಮಯ ಕೋಶದಿಂದ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಅವನು ಜ್ಞಾನದಿಂದ ತಾನು ಭಗವಂತನಿಂದ ಪ್ರತ್ಯೇಕಗೊಂಡ ವಿಭಿನ್ನ ಜೀವಿ, ನನ್ನ ನಿಜವಾದ ಗುರಿ ಯಾವುದು ಅನ್ನುವಂಥದ್ದು ಜ್ಞಾನಮಯ ಕೋಶದಲ್ಲಿ ಅವನಿಗೆ ಅರಿವಾಗತ್ತೆ. ವಿಜ್ಞಾನಮಯ ಕೋಶದಲ್ಲಿ ಅವನು ಅಲ್ಲಿ ಭಗವಂತನಿಗೆ ಶರಣಾಗತನಾಗ್ತಾನೆ. ಆಮೇಲೆ ಕೊನೆಯದಾಗಿ ಅವನು ಆನಂದಮಯ ಕೋಶ. ಆನಂದಮಯ ಕೋಶದಲ್ಲಿ ಏನಾಗುತ್ತೆ, ಅವನು ಭಗವಂತನ ಜೊತೆಗೆ ತನ್ನ ನೇರ ಸಂಪರ್ಕವನ್ನು ಪಡೆದು ಅವನು ಬಹಳ ಶಾಶ್ವತವಾದ ಸಂತೋಷದಿಂದ ಇಲ್ಲಿ ಇರ್ತಾನೆ. ಅವನು ಈ ರೀತಿಯಾಗಿ ಆಗುವಂತಹದ್ದು ಈ ಶರೀರದಲ್ಲಿ ನಾವು ನೋಡಬಹುದು. ಸೊ ವಿಜ್ಞಾನಮಯ ಕೋಶ, ಆಮೇಲೆ ಆನಂದಮಯ ಕೋಶ, ಸಂಪೂರ್ಣ ಆನಂದಮಯ ಸ್ವಭಾವದ ಸಾಕ್ಷಾತ್ಕಾರ ಆನಂದಮಯ ಕೋಶ ಅನ್ನುವಂಥದ್ದು. ಇದು ಬ್ರಹ್ಮಪುಚ್ಛಂ ಅಂತ ಕರೀತಾರೆ. ಈ 5 ಹಂತಗಳಿದೆಯಲ್ಲ, ಬ್ರಹ್ಮನ್ ಸಾಕ್ಷಾತ್ಕಾರದ 5 ಹಂತಗಳು. ಒಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಂ ಏವಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ಹರೇ ಕೃಷ್ಣ. ಪಂಚಮಯ ಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು,
ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಹೇಗೆ ರಚನೆ ಆಗತ್ತೆ ಶರೀರದ ಬಗ್ಗೆ? ಪಂಚಭೂತಗಳಿಂದ ಶರೀರ ಆಗತ್ತೆ, ಭೌತಿಕ ಶರೀರ, ಅಥವಾ ಇದು ಒಂದು ಆಬ್ಜೆಕ್ಟ್ ತರ, ಅಲ್ಲಿ ಜೀವ ಇರುವುದಿಲ್ಲ ಅಲ್ವಾ. ಆಮೇಲೆ ಅಹಂಕಾರ, ಬುದ್ಧಿ ಬರುತ್ತೆ. ಅದು ಸಹಿತ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಅಹಂಕಾರ ಅಂದ್ರೆ ಐಡೆಂಟಿಟಿ, ಗುರುತು. ಅದು ಮತ್ತೆ ಬುದ್ಧಿ, ಅವನು ಭಗವಂತ ಕೊಡ್ತಾನೆ ಬುದ್ಧಿ. ಆ ಬುದ್ಧಿಯು ಸಹಿತ ಹೇಗೆ ನಾವು ಅದನ್ನ ಅವನ ಸೇವೆಗೆ ಉಪಯೋಗಿಸ್ಕೊಳ್ಳುವಂಥದ್ದು, ಇದು ಅವ್ಯಕ್ತ. ಆಮೇಲೆ 10 ಇಂದ್ರಿಯಗಳು ಬರುತ್ತೆ. 10 ಇಂದ್ರಿಯಗಳು ಯಾವುದು? 5 ಇಂದ್ರಿಯ ವಿಷಯಗಳು ಬರುತ್ತೆ. 5 ಇಂದ್ರಿಯ ವಿಷಯಗಳು ಯಾವುದು? ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸೊ ಅದ್ರ ಬಗ್ಗೆ ಈಗ ಪಂಚಭೂತಗಳು ಯಾವುದು? ಯಾರಾದ್ರೂ ಹೇಳಿ. ಗಾಳಿ, ನೀರು, ಆಕಾಶ. ಗಾಳಿ, ನೀರು, ಭೂಮಿ. ಆಕಾಶ, ಭೂಮಿ. ಭೂಮಿ, ಅಗ್ನಿ, ಅಗ್ನಿ. ಬೆಂಕಿ. ಸೊ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಇವು ಪಂಚಭೂತಗಳು. ಇದು ಸಹಿತ ಅಂದ್ರೆ ಭಗವಂತನಿಂದಲೇ ಬರುವಂತಹದ್ದು. ಇದು ಘಟಕಾಂಶ, ಜಗತ್ತಿನ ಘಟಕಾಂಶ ಹೇಗಿರುತ್ತೆ ಅನ್ನುವಂತಹದ್ದು ಈ ಪಂಚಭೂತಗಳು. ಆಮೇಲೆ ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ. ಪ್ರಕೃತಿಯ 3 ಗುಣಗಳು ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ, ಅವು ಬರುವಂತಹದ್ದು. ಆದ್ದರಿಂದ ನಮಗೆ ಈ ಶರೀರಕ್ಕೆ ತಿಳುವಳಿಕೆಯ ಗ್ರಹಿಕೆಗಾಗಿ 5 ಇಂದ್ರಿಯಗಳನ್ನ ಭಗವಂತ ಇಡ್ತಾನೆ. ಯಾವುದು 5 ಇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಸೊ ಈ 5 ಇಂದ್ರಿಯಗಳನ್ನ ಅವನು ಇಡ್ತಾನೆ ಗ್ರಹಿಸಲಿಕ್ಕೋಸ್ಕರ ಅದನ್ನ. ಅನಂತರ 5 ಕರ್ಮೇಂದ್ರಿಯಗಳು ಅಲ್ವಾ. ಬರೀ ಈ ಜ್ಞಾನೇಂದ್ರಿಯಗಳನ್ನ ಇಟ್ಟರೆ ಸಾಕಾಗಿಲ್ಲ, ಅದ್ರ ಜೊತೆಗೆ ಅವನು 5 ಕರ್ಮೇಂದ್ರಿಯಗಳನ್ನ ಇಡ್ತಾನೆ. ಯಾವುದು 5 ಕರ್ಮೇಂದ್ರಿಯಗಳು? ಶಬ್ದ ಅಂದ್ರೆ ಕಿವಿಗೆ ಕೇಳುವಂತಹದ್ದು, ಕಾಲುಗಳು, ಶಬ್ದ, ಕೈಗಳು, ಸ್ಪರ್ಶ, ರೂಪ, ರಸ, ಗುದ ಮತ್ತೆ ಜನನೇಂದ್ರಿಯ. ಇದು ಕರ್ಮೇಂದ್ರಿಯ. ಶಬ್ದ, ಕಾಲುಗಳು, ಕೈಗಳು ಮತ್ತು ಗುದ ಮತ್ತು ಜನನೇಂದ್ರಿಯ. ಇದು 5 ಕರ್ಮೇಂದ್ರಿಯಗಳು. ಇದ್ರ ಮೇಲೆ ಬರುವುದು ಇಂದ್ರಿಯ ವಸ್ತುಗಳು. ನೀವೇನು ಹೇಳ್ತಾ ಇದ್ದೀರಾ? ಅದು ಇಂದ್ರಿಯ ವಸ್ತುಗಳು. ಇಂದ್ರಿಯ ವಸ್ತುಗಳು ಯಾವುದು? ಇದಾದ್ಮೇಲೆ ಈ 5 ಕರ್ಮೇಂದ್ರಿಯಗಳು ಬಂದ ಮೇಲೆ ಮನಸ್ಸು ಬರುತ್ತೆ. ಮನಸ್ಸು, ಈ ಮನಸ್ಸನ್ನ ನಾವು ಅಂತರೇಂದ್ರಿಯ ಅಂತ ಕರಿತೇವೆ. ಇದು ಸಹಿತ ಅವ್ಯಕ್ತ, 6ನೇ ಇಂದ್ರಿಯ ಅದು. ಅದಾದ್ಮೇಲೆ ನೀವು ಹೇಳಿದಾಗೇನೆ ಇಂದ್ರಿಯ ವಸ್ತುಗಳು ಯಾವುದು? ವಾಸನೆ, ರುಚಿ, ರೂಪ, ಸ್ಪರ್ಶ ಮತ್ತು ಶಬ್ದ. ಸೊ ಇವೆಲ್ಲ ಸೇರಿ ಒಂದು 24 ಘಟಕಾಂಶಗಳಾಗತ್ತೆ. ಈ 24 ಘಟಕಾಂಶಗಳನ್ನು ಸೇರಿಸಿ ಇದನ್ನ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಆದರೆ ಅದಾದ್ಮೇಲೆ ಕ್ರಿಯೆ ಪ್ರತಿಕ್ರಿಯೆಗಳಾಗತ್ತೆ. ಅಂದ್ರೆ ಯಾರು ಈ 24 ಘಟಕಾಂಶಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ, ಇದರ ಕುರಿತು ಅಧ್ಯಯನ ಮಾಡ್ತಾನೆ, ಅವನು ಈ ಕ್ಷೇತ್ರವನ್ನ ಅರ್ಥ ಮಾಡ್ಕೊಳ್ತಾನೆ. ಆಮೇಲೆ ಬಯಕೆ, ದ್ವೇಷ, ಸುಖ ಮತ್ತು ದುಃಖಗಳು, ಇವನ್ನ ಕ್ರಿಯೆ ಪ್ರತಿಕ್ರಿಯೆಗಳು ಅಂತ ಹೇಳ್ತಾರೆ. ಈ ಜಡದೇಹ ಪಂಚಮಹಾಭೂತಗಳ ನಿರೂಪಣೆ ಪ್ರಜ್ಞೆ ಮತ್ತು ದೃಢ ವಿಶ್ವಾಸ ಜೀವಿಯ ಲಕ್ಷಣಗಳನ್ನ ಪ್ರತಿನಿಧಿಸುತ್ತೆ. ಸೊ ಜೀವ ಲಕ್ಷಣಗಳು ಅಂದ್ರೆ ಸೂಕ್ಷ್ಮ ದೇಹ, ಅದರಲ್ಲಿ ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ ಇರುತ್ತೆ. ಅದನ್ನ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಸೊ ಈ ಭೌತಿಕ ಶರೀರ ಮತ್ತೆ ಸೂಕ್ಷ್ಮ ಶರೀರ. ಸೊ ಈ ಸೂಕ್ಷ್ಮ ಶರೀರ, ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರದ ಧಾರಣೆ ಮಾಡುವಾಗ ನಮ್ಮ ಜೊತೆಗೆ ಆ ಸೂಕ್ಷ್ಮ ಶರೀರ ಸಹಿತ ಇನ್ನೊಂದು ಶರೀರಕ್ಕೆ ಹೋಗತ್ತೆ. ಯಾಕೆಂದ್ರೆ ಅದರಲ್ಲಿ ನಮ್ಮ ಹಿಂದಿನ ಅನುಭವಗಳು ಅದೆಲ್ಲ ಇರುತ್ತೆ. ಸೊ ಮನಸ್ಸು, ಅಹಂಕಾರ, ಬುದ್ಧಿ ಅನ್ನುವಂಥದ್ದು ಸೂಕ್ಷ್ಮ ಶರೀರದ ಘಟಕಾಂಶಗಳು. ಈ ರೀತಿಯಾಗಿ ಇವೆಲ್ಲವನ್ನ ಸೇರಿದ ನಾವು ಕ್ಷೇತ್ರ ಅಂತ ಕರೀಬಹುದು. ಈ ಐಹಿಕ ಪ್ರಕೃತಿಯ ತ್ರಿಗುಣಗಳ ಅವ್ಯಕ್ತ ಘಟ್ಟ ಅಂದ್ರೆ ಪಂಚಮಹಾಭೂತಗಳು ಅಹಂಕಾರದ ಒಂದು ಸ್ಥೂಲ ನಿರೂಪಣೆ. ಅಹಂಕಾರ ಅಂದ್ರೆ ಏನು? ನಮ್ಮ ಐಡೆಂಟಿಟಿ. ಕೆಲವರು ನಾನು ಎಂಜಿನಿಯರ್, ನಾನು ಡಾಕ್ಟರ್, ನಾನು ಶ್ರೀಮಂತ, ಇವೆಲ್ಲ ಶಾಸ್ತ್ರದ ಪ್ರಕಾರ ಇವೆಲ್ಲ ಏನು?
ಇವೆಲ್ಲ ಸುಳ್ಳು ಅಹಂಕಾರಗಳು. ನಿಜವಾದ ಅಹಂಕಾರ ಅಲ್ಲ. ನಿಜವಾದ ಅಹಂಕಾರ ಯಾವುದು? ಅದನ್ನು ಮಿಥ್ಯಾಹಂಕಾರ ಅಂತ ಕರೀತಾರೆ. ನಿಜವಾದ ಅಹಂಕಾರ ಅಂದರೆ ನಿಜವಾದ ಐಡೆಂಟಿಟಿ, ಜೀವಿಯ ಐಡೆಂಟಿಟಿ ಏನು? ಯಾರಾದರೂ ಹೇಳ್ತೀರಾ? ಈ ಜೀವಿಯ ನಿಜವಾದ ಗುರುತೇನು? ಆತ್ಮ, ಸೆಲ್ಫ್. ಆತ್ಮದ ಗುರುತೇನು? ಆತ್ಮ ಯಾರು? ನಾನು ಅಂತ ನಾವು ಹೇಳ್ತೇವೆಲ್ಲ, ಸೆಲ್ಫ್ ಅವೇರ್ನೆಸ್. ನನ್ನ ತಲೆ, ನನ್ನ ಕೈ, ನನ್ನ ಮೂಗು, ನನ್ನ ಬಾಯಿ ಅಂದ್ರೆ ಈ ನಾನು ಶರೀರ ಅಲ್ಲ, ನಾನು ಆತ್ಮ. ಆದರೆ ನಾನು ಆತ್ಮ ಹೌದು, ಆದರೆ ನಾನು ಯಾರು? ನಾನು ಎಲ್ಲಿಂದ ಬಂದಿದ್ದು? ನಾವು ಭಗವಂತನ ವಿಭಿನ್ನ ಅಂಶ. ಈ ಆತ್ಮದ ನಿಜವಾದ ಗುಣಲಕ್ಷಣ ಯಾವುದು? ಭಗವಂತನ ಗುಣಲಕ್ಷಣಗಳೇ ಆದಂತಹ ಸಚ್ಚಿದಾನಂದ ಸ್ವರೂಪ. ಸಚ್ಚಿತ್ ಆನಂದ ಆತ್ಮದ ನಿಜವಾದ ಗುಣಲಕ್ಷಣ. ಆದರೆ ಆತ್ಮ ತನ್ನ ನಿಜವಾದ ಆತ್ಮದ ಸ್ಥಿತಿಯಲ್ಲಿ ಇರಲಿಕ್ಕೆ ನಾವೇನ್ ಮಾಡಬೇಕು? ಈ ಕ್ಷೇತ್ರದ ಒಂದು ಪರಿಶುದ್ಧತೆ ಬೇಕಾಗತ್ತೆ. ಅಂತರೇಂದ್ರಿಯಗಳ ಮತ್ತು ಎಲ್ಲ ಇಂದ್ರಿಯಗಳ ಶುದ್ಧತೆ. ಸೊ ಇದನ್ನ ಸಂಕ್ಷಿಪ್ತವಾಗಿ ಒಂದು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಅಂತ. ಇದು ಜ್ಞಾನದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಜ್ಞಾನ ಅಂದ್ರೆ ಏನು ಅನ್ನುವಂಥದ್ದನ್ನ. ಅಮಾನಿತ್ವಂ ಅದಮ್ಮಿತ್ವಂ ಅಹಿಂಸಾ ಕ್ಷಾಂತಿರಾರ್ಜನಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮನಿವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಮನ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತರಿನಭಸ್ವಂಗಃ ಪುತ್ರಧಾರಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಜನಸಂಸದಿ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಾಂ ಅಜ್ಞಾನಂ ಯದತೋನ್ಯಥಾ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತನಾಗಿರುವುದು, ಇಷ್ಟ ಅನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವ ಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಹರೇ ಕೃಷ್ಣ. ಈಗ ಭೌತಿಕ ಪ್ರಪಂಚದಲ್ಲಿ ಕೆಲವರು ತಾನೇ ತುಂಬಾ ಜ್ಞಾನವನ್ನು ಹೊಂದಿದ್ದೇನೆ ಅಂತ ಹೇಳ್ತಾರೆ. ಆದರೆ ಆ ಜ್ಞಾನ ಇಲ್ಲಿ ಭಗವದ್ಗೀತೆ ಹೇಳಿರುವಂತಹ ಈ ಜ್ಞಾನದ ಬಗ್ಗೆ ನಾವು ತಿಳ್ಕೊಂಡ್ರೆ ನಾವು ಎಷ್ಟು ಅಜ್ಞಾನಿಗಳು ಅನ್ನೋದು ನಮಗೆ ಗೊತ್ತಾಗುವಂಥದ್ದು. ಅವನು ಹೇಳ್ತಾನೆ ನಮ್ರರಾಗಿರುವಂಥದ್ದು. ಈ ನಮ್ರತೆ ಬೇಕು, ಹಂಬಲ್ನೆಸ್. ಯಾವಾಗಲೂ ನಾವು ಗುರುವಿನ ಆಶ್ರಯವನ್ನು ಪಡೆದು ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ಬೇಕು. ನಮಗೆ ಗುರು ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾನೆ. ಜಂಬವಿಲ್ಲದಿರುವುದು, ಇದನ್ನ ಸುಳ್ಳು ಅಹಂಕಾರ ಅಂತಾನು ಹೇಳ್ಬೋದು. ಜಂಬ ಪಟ್ಕೊಳ್ಳೋದು, ನಾನು ಹಾಗೆ, ನಾನು ಹೀಗೆ, ನಾನು ಅದು, ನಾನಿದು ಅಂತ. ಆ ರೀತಿಯಾದಂಥ ಜಂಬವಿಲ್ಲದಿರುವುದು ಜ್ಞಾನ. ನಮ್ರರಾಗಿರುವುದು ಜ್ಞಾನ. ಹಿಂಸೆ ಮಾಡದೇ ಇರುವುದು ಜ್ಞಾನ. ಆದರೆ ಭಗವಂತ ಹಿಂಸೆ ಅಂದರೆ ಕರ್ತವ್ಯದಲ್ಲಿ ಯಾರು ಕ್ಷತ್ರಿಯರು ಮಾಡಲೇಬೇಕಾಗತ್ತೆ ಹಿಂಸೆಯನ್ನು. ಆದರೆ ಅದು ಹಿಂಸೆ, ನಿಗದಿತ ಕರ್ತವ್ಯ, ಅದು ಹಿಂಸೆ ಅಂತ ಕರೆದುಕೊಳ್ಳೋದಿಲ್ಲ. ಯಾಕೆಂದರೆ ಅದು ಕರ್ತವ್ಯ ಆಗತ್ತೆ. ಉದಾಹರಣೆಗೆ ಒಬ್ಬ ಸೈನಿಕ ಗಡಿಯಲ್ಲಿದ್ದು ಅಲ್ಲಿ ರಕ್ಷಣೆಗೋಸ್ಕರ ಅವನೇನು ಮಾಡ್ತಾನೆ, ಶತ್ರುಗಳು ಬಂದಾಗ ಅಲ್ಲಿ ಗುಂಡನ್ನು ಹಾರಿಸ್ತಾನೆ. ಆದರೆ ಅದೇ ಸೈನಿಕ ರಜಾನಲ್ಲಿ ಮನೆಗೆ ಬಂದಾಗ ಪಕ್ಕದ ಮನೆಯವನ ಮೇಲೆ ಗುಂಡು ಹಾರಿಸಿದ್ರೆ ಅದು ಹಿಂಸೆ ಅಂತ ಕರೆಸ್ಕೊಳ್ಳತ್ತೆ.
ಅದರಿಂದ ಹಿಂಸೆ ಭಗವಂತನ ಇದರಲ್ಲಿ ಅನವಶ್ಯಕ ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು ಅಥವಾ ಅಂತಹ ಹಿಂಸಾ ಕೃತ್ಯಗಳನ್ನು ಮಾಡುವಂಥದ್ದು. ಸೊ ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವಂಥದ್ದು. ಈ ಗುರು ಹೇಗೆ ನಾವು ಗುರುವನ್ನ ಆರಿಸ್ಕೊಳ್ಬೇಕು? ಈ ಗುರು, ಅದಕ್ಕಾಗಿ ಎಲ್ಲರೂ ಹೇಳ್ತಾರೆ ಯಾವಾಗಲೂ ಗುರು ನಮಗೆ, ನಾವು ಗುರುವನ್ನ ಅರಸ್ತಾ ಹೋದಾಗ ನಮಗೆ ಯಾವ ಗುರುವಿನ ಆಶ್ರಯ ಬೇಕೋ ಆ ಗುರು ನಮಗೆ ತಾನೇ ಸಿಗ್ತಾನೆ ಅಂತ. ಆ ಗುರು ಕರೆಸ್ಕೊಳ್ತಾನೆ ಅಂದರೆ ನಮಗೆ ಆ ಗುರುವಿನ ಆಶ್ರಯ ಪಡೆಯಬೇಕನ್ನುವಂಥ ಹಂಬಲ ಬರಬೇಕು. ಸೊ ಗುರುವಿನ ಬಳಿಗೆ ಹೋಗುವಂತಹದ್ದು. ಯಾರು ಗುರುವನ್ನ, ಯಾವ ರೀತಿಯ ಗುರುವನ್ನ ನಾವು ಸ್ವೀಕಾರ ಮಾಡಬೇಕಾಗಿದ್ರೆ, ಯಾರು ನಾವು ತಿಳಿದಂತಹ 4ನೇ ಅಧ್ಯಾಯದಲ್ಲಿ ಗುರು ಪರಂಪರೆಯಲ್ಲಿ ಯಾವ ಗುರುಗಳಿರ್ತಾರೋ ಅಂತಹ ಗುರುವಿನ ಆಶ್ರಯವನ್ನು ಖಂಡಿತವಾಗಿಯೂ ಪಡೆಯಬಹುದು. ಯಾವುದೇ ಒಂದು ಪರಂಪರೆಯಿಂದ ಬಂದಂತಹ ಗುರುಗಳ ಆಶ್ರಯ, ಆದರೆ ಅವರು ಪರಂಪರೆಯಿಂದ ಬಂದಿರಬೇಕು. ಯಾಕೆಂದ್ರೆ ಅಲ್ಲಿಂದ ನಮಗೆ ಸರಿಯಾದ ಜ್ಞಾನ ಸಿಗತ್ತೆ. ಇಲ್ಲ ಅಂದ್ರೆ ಅಜ್ಞಾನವೇ ನಮಗೆ ಸಿಗುವಂತಹದ್ದು ಬೇರೆ ಕಡೆಯಿಂದ. ಆದರೆ ಯಾಕೆಂದ್ರೆ ನಾವು ಹೇಳ್ತೀವಲ್ಲ, ಹೀಗೆ ಈ ಮೊಬೈಲಿಂದ ಕಂಪ್ಯೂಟರ್ಗೆ ಏನಾದರೂ ಡೇಟಾವನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಆ ಕೇಬಲ್ ಕನೆಕ್ಟ್ ಮಾಡಿದ್ಮೇಲೆ ಆ ಕೇಬಲ್ ಮುರಿದಿದ್ರೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ನಮಗೆ ಆ ಜ್ಞಾನ, ಭಗವಂತನಿಂದ ಬಂದಂತಹ ನೇರ ಜ್ಞಾನ ನಮಗೆ ಡೌನ್ಲೋಡ್ ಆಗಬೇಕಂದ್ರೆ ನಾವೇನು ಮಾಡಬೇಕು? ಅಂತಹ ಗುರುವಿನ, ಪರಂಪರೆಯಿಂದ ಬಂದಂತಹ ಗುರುವಿನ ಆ ಒಂದು ಸರಪಳಿಯಲ್ಲಿ ಅಥವಾ ಆ ಒಂದು ಚೈನ್ನಲ್ಲಿ ನಾವು ಸಹಿತ ಕನೆಕ್ಟ್ ಆಗಿರಬೇಕು. ಆಗ ಮಾತ್ರ ನಮಗೆ ಸರಿಯಾದ ಜ್ಞಾನ ಸಿಗತ್ತೆ. ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ ಅಂತ ಹೇಳ್ತಾನೆ. ಅಂದರೆ ಈ ಸೆನ್ಸ್ ಗ್ರಾಟಿಫೈ ನಾವು ಹೇಳಿದ್ವಲ್ಲ, ಇದಕ್ಕೂ ಅಂದರೆ ಇದು ಕ್ರಮೇಣ ಕ್ರಮೇಣ ಬರುತ್ತೆ. ಮನಸ್ಸನ್ನು ಸ್ಥಿರಗೊಳಿಸ್ತಾ ಹೋದಾಗ ಒಂದೊಂದೇ ಇಂದ್ರಿಯಗಳ ಇಚ್ಛೆ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇಂದ್ರಿಯಗಳಿಂದ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ ಅಂತ. ಅಹಂಕಾರವಿಲ್ಲದಿರುವಂತಹದ್ದು, ಮಿಥ್ಯ ಅಹಂಕಾರ ಅಥವಾ ಜಂಬ ಪಟ್ಟುಕೊಳ್ಳುವಂತಹದ್ದು, ಆಲ್ಮೋಸ್ಟ್ ಜನ್ಮ, ಮೃತ್ಯು, ಜರ, ವ್ಯಾಧಿ ಅಂದರೆ ಜನ್ಮ, ಸಾವು, ಮುಪ್ಪು ಮತ್ತು ರೋಗ, ಇದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ಇದೆಲ್ಲ ಆಗಲೇಬೇಕಾಗದ್ದು, ಬರ್ತಾ ಇರುತ್ತೆ ಐಹಿಕ ಪ್ರಪಂಚದಲ್ಲಿ. ಇವೆಲ್ಲ ಬಂದೇ ಬರುತ್ತೆ. ನಮಗೆ ಎಂತಹ ತುಂಬ ಕಷ್ಟ ಇದೆ ಅಥವಾ ತುಂಬ ಏನಾದರೂ ಅಂದರೆ ಆರೋಗ್ಯದಲ್ಲಿಯೂ ಸ್ವಲ್ಪ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಭಗವಂತ ಅಂದರೆ, ಭಕ್ತನಾದವನು ಯಾವುದೇ ರೀತಿಯಾದಂತಹ ವಿಚಲಿತತೆಯನ್ನು ಪಡೆಯೋದಿಲ್ಲ. ಯಾಕೆಂದರೆ ಅದು ನಮ್ಮ ಪಾಪವನ್ನು ನಾಶ ಮಾಡುತ್ತೆ. ನಮಗೀಗ ತುಂಬ ಅನಾರೋಗ್ಯ ಇರಬಹುದು ಅಥವಾ ಕಷ್ಟ ಬರ್ತಾ ಇದೆ, ಏನೋ ಒಂದು ದುಃಖ ಇದೆ. ಆ ದುಃಖವನ್ನು ಯಾಕೆ ಕೊಡ್ತಾನೆ ಭಗವಂತ ಅಂದರೆ, ಅವನು ಹೇಳಿದ ಹಾಗೆ ಯಾರು 4 ರೀತಿಯ ಜನರು ಭಗವಂತನಿಗೆ ಶರಣಾಗತರಾಗ್ತಾರೆ ಅಲ್ವಾ? ದುಃಖಿ, ಅರ್ಥಾರ್ಥಿ, ಮತ್ತೆ ಜ್ಞಾನದ ಅನ್ವೇಷಣೆಯಲ್ಲಿರುವಂಥವರು, ಮತ್ತೆ ಯಾರು ಜಿಜ್ಞಾಸುಗಳು. 4 ಬಗೆಯ ಜನರು ನನಗೆ ಶರಣಾಗತರಾಗ್ತಾರೆ ಅಂತ ಭಗವಂತ ಹೇಳ್ತಾನೆ. ಸೊ ಆ ರೀತಿಯಾಗಿ ನಾವು ಭಗವಂತನಿಗೆ ಶರಣಾಗತರಾಗ್ಬೋದು. ಅದರಿಂದ ಈ ಕೆಡಕನ್ನ ನಾವು ಗ್ರಹಿಸುವಂತಹದ್ದು ಅದು ಜ್ಞಾನ. ಅನಾಸಕ್ತಿ, ಯಾವುದರಲ್ಲಿಯೂ ಆಸಕ್ತಿಯನ್ನ ಪಡದೇ ಇರುವಂತಹದ್ದು. ಆದರೆ ನಾವು ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಹೊಂದಿರ್ತೇವೆ ಅಲ್ವಾ? ನಮಗೆ ಭೌತಿಕ ಜ್ಞಾನ ಅಥವಾ ನಾವೇನು ಸೋ ಕಾಲ್ಡ್ ಈಗ ಈ ಸ್ಟಡೀಸ್ ಏನು ಭೌತಿಕವಾದಂತಹ ಅಭ್ಯಾಸವನ್ನು ನಾವು ಮಾಡ್ತೇವೆ ಶಾಲಾ ಕಾಲೇಜುಗಳಲ್ಲೆಲ್ಲ, ಅಲ್ಲಿ ಎಲ್ಲದಕ್ಕೂ ಆಸಕ್ತಿ ಇರಬೇಕು ಅಂತ ಹೇಳ್ತಾರೆ. ಆದರೆ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ? ಭೌತಿಕವಾಗಿ ನಾವು ಆಸಕ್ತಿ ಇರಲೇಬಾರದು ಅಂತ. ಆದರೆ ಕೃಷ್ಣನ ಕುರಿತಾಗಿ ಆಸಕ್ತಿ ಇರಬೇಕು. ಆ ಅನಾಸಕ್ತಿಯೇ, ಈ ಭೌತಿಕ ವಿಷಯವಾಗಿ ನಮಗೆ ಇರುವಂತಹ ಅನಾಸಕ್ತಿಯಿಂದಲೇ ನಾವು ನಿಜವಾಗಿ ಆಧ್ಯಾತ್ಮಿಕವಾಗಿ ನಾವು ಮೇಲೆ ಏರಬಹುದು. ಅದಾದ್ಮೇಲೆ ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ಇಷ್ಟ ಅನಿಷ್ಟಗಳ ಮಧ್ಯೆ ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಆದರೆ ಇದು ಕ್ರಮೇಣವಾಗಿ ಬರುವಂತಹದ್ದು. ನಮ್ಮ ಕರ್ತವ್ಯವನ್ನು ನಾವು ಎಲ್ಲಿದ್ದೇವೋ ಅಲ್ಲಿ ನಮ್ಮ ಕರ್ತವ್ಯವನ್ನು ಪೂರ್ತಿಯಾಗಿ ನಾವು ನಿರ್ವಹಿಸಿಯೇ ಈ ರೀತಿಯಾಗಿ ಅದು ಅಡ್ವಾನ್ಸ್ ಲೆವೆಲ್ ಭೌತಿಕವಾಗಿ ನಾವು
ಇದು ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಮುಂದುವರೆದಾಗ ಇಂತಹ ಒಂದು ಮನಸ್ಥಿತಿ ಅಂದರೆ ಸನ್ನಿವೇಶ ಜೀವನದಲ್ಲಿ ಭಗವಂತನೇ ಕೊಡಬೇಕಾಗತ್ತೆ. ಇಷ್ಟ ಅನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ನಿರಂತರವಾದದ್ದು ಅಂದ್ರೆ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮಾಡಲಿಲ್ಲ ಅಂತ, ಅಥವಾ ಇವತ್ತು ಮಾಡದೆ ನಾನು ಇನ್ನೊಂದು ತಿಂಗಳ ಇಲ್ಲ. ಅವನು ಹೇಳ್ತಾ ಇರುವಂತಹದ್ದೇನು ನಿರಂತರವಾದಂತಹ ಭಕ್ತಿ ಮತ್ತು ಪರಿಶುದ್ಧವಾದದ್ದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಕಲಾ ಕಪಟಗಳು ಇರಬಾರದು. ಭಕ್ತಿಯಲ್ಲಿ ಪರಿಶುದ್ಧ ಭಕ್ತಿಯನ್ನ ಮಾಡುವಂಥದ್ದು, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಅದು ಜ್ಞಾನ ಅಂತ ಹೇಳ್ತಾನೆ. ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಭಗವಂತನ ಜೊತೆ ಕನೆಕ್ಟ್ ಆದಾಗ ನಾವು ಎಲ್ಲೇ ಇದ್ರು, ಜನರ ಗುಂಪಿನಲ್ಲೇ ಇದ್ರೂ ಸಹಿತ ನಾವು ಆ ಗುಂಪಿನ ಜೊತೆಗೆ ಇರ್ದೇನೆ, ಹೇಗೆ ಪದ್ಮಪತ್ರ ಮೀಮಾಂಬಸ ಕಮಲದ ಎಲೆ ನೀರಿನಲ್ಲೇ ಇದ್ರೂ ಅದು ಆ ನೀರು ಅದಕ್ಕೆ ಅಂಟ್ಕೊಳ್ಳುವುದಿಲ್ವ, ಆ ರೀತಿಯಾಗಿ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನ ಒಪ್ಪಿಕೊಳ್ಳುವುದು. ಯಾಕೆಂದ್ರೆ ಇದು ಬೇಕು. ಯಾಕೆ ಆತ್ಮ ಸಾಕ್ಷಾತ್ಕಾರ ಬೇಕು ನಮಗೆ? ಆತ್ಮ ತನ್ನ ನಿಜವಾದ ಗುಣಲಕ್ಷಣಗಳನ್ನ ಮತ್ತೆ ಪಡೆಯುವಂತಹದ್ದು. ನಾಳಿನ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ ಯಾಕೆ. ಈಗ ಹೇಗೆ ನಾವು ಈ ಮಾಯೆಯ ಅಧೀನದಲ್ಲಿ ಇದ್ದಾಗ ಈ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಮನಸ್ಸು ಇದೆಲ್ಲ ಆತ್ಮಕ್ಕೆ ತುಂಬಾ ಕನ್ಫ್ಯೂಸ್ ಆಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿರುತ್ತೆ. ಅದರಿಂದ ಆತ್ಮ ಸಾಕ್ಷಾತ್ಕಾರದ ಮಹತ್ವ. ಯಾಕೆ ನಾವು ಆತ್ಮ ನಿಜವಾದ ನಮ್ಮ ಗುರಿ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಂದ್ರೆ ಜ್ಞಾನದ ಗುರಿ. ಆಗ ಆತ್ಮ ಸಾಕ್ಷಾತ್ಕಾರದ ಮಹತ್ವದ ಅರಿವು ನಮಗೆ ಆಗತ್ತೆ. ಸೊ ಇದನ್ನೆಲ್ಲ ಅವನು ಹೇಳ್ತಾ ಇದ್ದಾನೆ, ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿ ಮತ್ಪರಂ ಬ್ರಹ್ಮ ನ ಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದದ್ದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯ ಕಾರಣದಾಚೆ ಇದೆ. ಈ ಭೌತಿಕ ಪ್ರಪಂಚ ಹೇಗೆ ಭೌತಿಕ ಪ್ರಪಂಚ ಆಗಿರುವಂತಹದ್ದು ಈ ಪಂಚಭೂತಗಳಿಂದ, ಮತ್ತೆ ಈ ಕಾರ್ಯ ಕಾರಣದ ಭೌತಿಕ ಪ್ರಪಂಚದಲ್ಲಿ ಸತ್ವರಜ ತಮೋ ಗುಣಗಳಿದೆ. ಮತ್ತೆ ಭೌತಿಕ ಪ್ರಪಂಚದ ಕಾರ್ಯ ಕಾರಣದ ಆಚೆಗೆ ಈ ಬ್ರಹ್ಮನ್ ಅಂದ್ರೆ ಭಗವಂತನ ಪ್ರಭೆ, ನಿರಾಕಾರ ರೂಪ ಅಥವಾ ಈ ಪರಮಾತ್ಮ ಅನ್ನುವಂಥದ್ದು ಅದು ಸಹಿತ ಭೌತಿಕ ಕಾರ್ಯಕಾರಣದ ಆಚೆ ಇರುವಂತಹದ್ದು. ಜ್ಞೇಯ, ನಿಜವಾದ ಗುರಿ ಜ್ಞೇಯವಾದದ್ದು ಅಂತ ಹೇಳ್ತಾನೆ. ಜ್ಞೇಯವಾದದ್ದು ಜ್ಞಾನದ ಗುರಿ. ಇದನ್ನ ನೀನು ತಿಳಿದುಕೊಂಡು ಅಮೃತ ತತ್ವವನ್ನ ಸವಿತೀಯ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅಧೀನಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ ಅನ್ನುವಂಥದ್ದು. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಹರೇ ಕೃಷ್ಣ. ಅವನು ಎಲ್ಲಾ ಇಂದ್ರಿಯಗಳ ಮೂಲ. ಅವನನ್ನ ಋಷಿಕೇಶ ಅಂತ ಕರೀತಾರೆ. ಆದರೆ ಆತನಿಗೆ ಇಂದ್ರಿಯಗಳೇ ಇಲ್ಲ. ಇಂದ್ರಿಯಗಳಿಲ್ಲ ಅಂತಲ್ಲ, ಅವನಿಗೆ ಎಲ್ಲಾ ಇಂದ್ರಿಯಗಳು ಎಲ್ಲಾ ರೀತಿಯ ಕೆಲಸವನ್ನು ಮಾಡತ್ತೆ. ಪ್ರಕೃತಿ ಗರ್ಭಧಾರಣೆಯನ್ನ ಮಾಡತ್ತೆ ಅವನ ಬರೀ ಕಣ್ಣೋಟದಿಂದ. ಅದರಿಂದ ಅವನಿಗೆ ಎಲ್ಲಾ ಇಂದ್ರಿಯಗಳು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡತ್ತೆ. ಅವನು ಅಷ್ಟು ದಿವ್ಯವಾದಂತಹ ಶರೀರವನ್ನು ಅವನು ಹೊಂದಿರ್ತಾನೆ. ಸೊ ಆದ್ರಿಂದ ಅವನಿಗೆ ಇಂದ್ರಿಯಗಳು ಇಲ್ಲ ಅಂದ್ರೆ ಆಲೆಕ್ಕಲ್ಲ ಅಂತ, ಅಂದ್ರೆ ಏನು ಇಲ್ಲ ಅಂತಲ್ಲ. ಅವನನ್ನ ನಿರ್ಗುಣ, ಯಾಕೆಂದ್ರೆ ಅವನು ಈ ಭೌತಿಕ ಪ್ರಪಂಚದ ಸತ್ವಗುಣ ರಜೋಗುಣ ತಮೋಗುಣಗಳ ಆಚೆ ಇರುವಂತವನು. ಅದರಿಂದ ಅವನನ್ನು ನಿರ್ಗುಣ ಅಂತ ಕರೀತಾರೆ. ಅಪಾಣಿಪಾದೋ ಜವನೋ ಗ್ರಹೀತ, ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೇಳ್ತಾರೆ. ಅಂದ್ರೆ ದೇವೋತ್ತಮ ಪರಮಪುರುಷನಿಗೆ ಐಹಿಕ ಕಶ್ಮಲದ ಸೋಂಕುಗಳಿಲ್ಲ. ನಮಗೆ ಇದೆ ಅಲ್ವಾ ಸೋಂಕುಗಳು, ಐಹಿಕ ಕಶ್ಮಲದ ಸೋಂಕುಗಳು ನಮಗೆ ಇದೆ. ಅದರಿಂದ ಆದರೆ ಅವನಿಗೆ ಅದು ಇಲ್ಲ.
ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಳೋದು. ಅದರಿಂದ ಅವನೇ ಆದಿ ಮೂಲ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತಾತ ವಿಜ್ಞೇಯಂ ದೂರಸ್ಥಂ ಶಾಂತಿಕೇಶ ತತ್. ಪರಮಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದುದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹುದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಭಗವಂತ ಎಲ್ಲಾ ಜೀವಿಗಳ ಚರಾಚರ ವಸ್ತುಗಳ ಒಳಗೂ ಹೊರಗೂ ಇದ್ದಾನೆ. ಜೀವಿಗಳ ಹೃದಯದಲ್ಲಿ ಪ್ರವೇಶ ಮಾಡ್ತಾನೆ. ಚಿಕ್ಕ ಚಿಕ್ಕ ಅಣುವಿನ ಹೃದಯವನ್ನು ಅವನು ಪ್ರವೇಶ ಮಾಡ್ತಾನೆ. ಆದ್ರಿಂದ ಅವನು ಇಲ್ಲೇ ಹತ್ತಿರದಲ್ಲೇ ಇದ್ದಾನೆ. ಆದ್ರೆ ಅವನು ತಟಸ್ಥನಾಗಿರ್ತಾನೆ. ಅವನನ್ನ ನೋಡ್ಲಿಕ್ಕೆ ನಮ್ಮ ಈ ಇಂದ್ರಿಯಗಳಿಂದ ಸಾಧ್ಯವಿಲ್ಲ. ಇವೆಲ್ಲ ನಮ್ಮ ಅಪರಿಪೂರ್ಣ ಇಂದ್ರಿಯಗಳು. ಚರ್ಮ, ಚಕ್ಷು, ಕಣ್ಣು. ನಮಗೆ ಆಧ್ಯಾತ್ಮ ಚಕ್ಷು ಬೇಕು ಅವನನ್ನು ನೋಡಬೇಕು ಅಂದ್ರೆ. ಅದರಿಂದ ಅವನು ಬಹುದೂರದಲ್ಲೇ ಇದ್ರೂ ಸಹಿತ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಯಾಕೆಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತಾನೆ. ಅವನು ಉಪದೇಶ ಹನುಮಂತ ಅಂತ. ಅವನು ಉಪದೇಶ ನಮಗೆ ಮಾರ್ಗದರ್ಶನ ಮಾಡುವಂಥವನಾಗಿ ಮತ್ತು ಸಾಕ್ಷೀಭೂತನಾಗಿ ಎರಡಾಗಿಯೂ ಅವನು ನಮ್ಮ ಹೃದಯದಲ್ಲಿ ಇರ್ತಾನಂತೆ ಭಗವಂತ. ಜ್ಯೋತಿಷಾಮಪಿ ತಜ್ಜ್ಯೋತೆ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗವ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ. ಈ ಪರಮಾತ್ಮ ಅವನು ಅವ್ಯಕ್ತ ರೂಪ, ಚತುರ್ಭುಜ ರೂಪ. ಕೃಷ್ಣನ ಚತುರ್ಭುಜ ರೂಪ ಪರಮಾತ್ಮ ಸ್ವರೂಪ. ಆದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ. ಪರಿಪೂರ್ಣ ಸಾಕ್ಷಾತ್ಕಾರ ಯಾವಾಗ ಕೃಷ್ಣನ ಜೊತೆಗೆ ನಮ್ದು ಆಗತ್ತೆ ಆವಾಗ ಅದು ಪರಿಪೂರ್ಣ ಸಾಕ್ಷಾತ್ಕಾರ. ಆದರೆ ಭಗವಂತ ಇಲ್ಲಿ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ ಯಾರು? ಪರಮಾತ್ಮ. ಪ್ರಕಾಶಮಾನ ವಸ್ತುಗಳು ಯಾವುದು? ನಮಗೆ ಗೊತ್ತಿರುವಂತಹ ಸ್ವಯಂ ಪ್ರಕಾಶ ಹೊಂದಿರುವಂತಹ ಒಂದೇ ಒಂದು ಗ್ರಹ ಯಾವುದು? ಸೂರ್ಯಗ್ರಹ. ಆ ಸೂರ್ಯಗ್ರಹದ ಬೆಳಕಿನ ಮೂಲವೂ ಸಹಿತ ಅದು ಎಲ್ಲಿಂದ ಬರುತ್ತೆ? ಪ್ರಕಾಶಮಾನದ ವಸ್ತುಗಳ ಬೆಳಕಿನ ಮೂಲ ಈ ಬ್ರಹ್ಮ ಜ್ಯೋತಿಯಿಂದ ಬರುತ್ತೆ. ಬ್ರಹ್ಮಜ್ಯೋತಿ ಯಾವುದು? ವೈಕುಂಠ ಲೋಕಗಳು ಸ್ವಯಂ ಪ್ರಭೆಯನ್ನು ಹೊಂದಿರುತ್ತೆ. ಗೋಲೋಕ ವೃಂದಾವನದಲ್ಲಿಂದ ಬರುವಂತಹ ಬೆಳಕು ಅಂದ್ರೆ ಎಲ್ಲಾ ವೈಕುಂಠ ಲೋಕಗಳು ಸಹ ಬೆಳಗ್ತವೆ. ಅಲ್ಲಿ ಯಾವುದೇ ರೀತಿಯಾದಂತಹ ಕೃತಕ ಬೆಳಕುಗಳಿಲ್ಲ. ಆ ಬೆಳಕಿನಿಂದ ಈ ಒಂದು ಬ್ರಹ್ಮ ಜ್ಯೋತಿ ಆಗುತ್ತೆ. ಅದು ಆಕಾಶದ ಆಚೆ ಇರುವಂತಹದ್ದು. ಆ ಬೆಳಕಿನ ತೇಜೋ ರಾಶಿ ಅದು ಬ್ರಹ್ಮನ್ ಹಂತ. ಅದು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅಂದ್ರೆ ಈ ಪರಮಾತ್ಮ ಅನ್ನುವಂಥ ಅವ್ಯಕನು ಆ ಬೆಳಕಿಗೂ ಸಹಿತ ಅವನೇ ಮೂಲ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ. ಉಪದೇಶ ಅವನು ಎಲ್ಲರ ಹೃದಯದಲ್ಲಿ ಅವನು ಪ್ರತಿಷ್ಠಾಪಿತನಾಗಿದ್ದಾನೆ. ಇದೆಲ್ಲ ಬೆಳಕಿನ ಮೂಲ ಅವನು ಕೃಷ್ಣ. ಸೊ ಈ ರೀತಿಯಾಗಿ ನೋಡ್ಬೋದು ಹೇಗಿರ್ತಾನೆ ನಮ್ಮ ಶರೀರದಲ್ಲಿ ಜೀವಿ, ಆತ್ಮ ಮತ್ತೆ ಪರಮಾತ್ಮ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜೇಯ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ. ಸೊ ಅದು ಜ್ಞೇಯ, ಅದು ಜೇಯ ಆಗಿದೆ. ಚೇಂಜ್ ಮಾಡ್ತೇನೆ. ಓಕೆ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನಾವೀಗ ಕ್ಷೇತ್ರ ಅಂದ್ರೆ ದೇಹ, ಜ್ಞಾನ ಮತ್ತೆ ಜ್ಞಾನಕ್ಕೆ ನಿಲುಕುವುದು ಅಂದರೆ ಜ್ಞೇಯ, ಜ್ಞಾನದ ಗುರಿ. ಇದನ್ನ ನಾವು ತಿಳ್ಕೊಂಡಾಗಿದೆ ಅಂತ. ನನ್ನ ಭಕ್ತರು ಮಾತ್ರ ಇದನ್ನ ಸಂಪೂರ್ಣವಾಗಿ
ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡಿತಾರೆ, ಭಗವಂತನ ಸ್ವಭಾವವನ್ನು ಪಡಿತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಅವನು ನಮಗೆ ಮಾರ್ಗದರ್ಶಕನಾಗಿ ನಮ್ಮ ಶರೀರದಲ್ಲಿಯೇ ಇರ್ತಾನೆ, ಭಗವಂತ ಇರ್ತಾನೆ, ಪರಮಾತ್ಮ ಇರ್ತಾನೆ. ಆದರೆ ಜೀವಿ ಏನ್ ಮಾಡತ್ತೆ, ಈ ಒಂದು ವೃಕ್ಷದಲ್ಲಿ ಹೇಗೆ 2 ತಲೆಯ ಪಕ್ಷಿ, ಆ ರೀತಿಯ ತರ, ಅಂದ್ರೆ 2 ಪಕ್ಷಿಗಳು, ಆ ಕಡೆ ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಸೊ ಈ ಆತ್ಮ ಏನ್ ಮಾಡತ್ತೆ ಅಂದ್ರೆ ಆ ಮರದಲ್ಲಿರುವಂತಹ ಎಲ್ಲ ಹಣ್ಣು ತಿನ್ನೋದ್ರಲ್ಲಿ ಬಹಳ ಬ್ಯುಸಿ ಆಗಿರುತ್ತೆ. ನನ್ನ ಪಾಡಿಗೆ, ಅಂದ್ರೆ ಅದು ಹಣ್ಣೋ ಕಾಯೋ ಏನೂ ಗೊತ್ತಿರೋದಿಲ್ಲ, ತಿಂತಾ ಇರತ್ತೆ. ಕೆಲವು ಹುಳಿ ಇರಬಹುದು, ಕೆಲವು ಸಿಹಿ ಇರಬಹುದು, ಕೆಲವು ಹಾಳಾಗಿರ್ದಿರಬಹುದು. ಸೊ ಈ ರೀತಿಯಾಗಿ, ಆದ್ರೆ ಅಲ್ಲಿ ಪರಮಾತ್ಮ ಇರ್ತಾನೆ. ಆತ್ಮ ಪರಮಾತ್ಮನ ಜೊತೆಗೆ ಸಂಪರ್ಕವನ್ನ ಸಾಧಿಸಿ ಅವನ ಮಾರ್ಗದರ್ಶನದ ಪ್ರಕಾರ ಯಾವುದು ಸಿಹಿ ಇದೆಯೋ ಅದನ್ನ ಮಾತ್ರ ತಿನ್ಬಹುದಿತ್ತು. ಆದರೆ ಆತ್ಮ ಹಾಗೆ ಮಾಡೋದಿಲ್ಲ. ತನಗೆ ಕೊಟ್ಟಿರುವಂತಹ ಒಂದು ಸ್ವಾತಂತ್ರ್ಯ ಇದೆ, ನಾನೇ ತಿಂತೀನಿ, ನನಗೆ ಅಂದ್ರೆ ಸಿಹಿನೋ ಕಹಿನೋ ಏನ್ ತೊಂದರೆ ಇಲ್ಲ, ನಾನೇ ನೋಡ್ಕೊಳ್ತೀನಿ ಅನ್ನುವಂಥದ್ದು. ಆ ರೀತಿಯಾಗಿ ಆದ್ರೆ ನಾವು ತಿಂತಾ ಇರುವಂತಹದ್ದು ನಮ್ಗೆ ಗೊತ್ತಿರೋದಿಲ್ಲ ನಾವು ಏನ್ ತಿಂತಾ ಇದ್ದೀವಿ ಅಂತ. ಅವನ ಮಾರ್ಗದರ್ಶನ ಇದ್ರೆ ಅದನ್ನು ಸರಿಯಾಗಿ ಮಾಡುವುದು. ಪ್ರಕೃತಿ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಂಶೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಹರೇ ಕೃಷ್ಣ. ಅದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈ ಪ್ರಕೃತಿ ಅನ್ನುವಂತಹದ್ದು ಅನಾದಿ, ಇಲ್ಲಿರುವಂತಹ ಜೀವಿಗಳು ಸಹಿತ ಅನಾದಿ. ಆದರೆ ಇಲ್ಲಿ ಮಾರ್ಪಾಡುಗಳಾಗತ್ತೆ. 84 ಲಕ್ಷ ಜೀವರಾಶಿಗಳು ಒಂದೊಂದೇ ರೀತಿಯಾಗಿ ಹಂತ ಹಂತವಾಗಿ ಅವನು ಮಾನವನ ಜೀವವನ್ನ ಪಡಿತಾನೆ. ಜಲಚರಗಳು, ಮರಗಿಡಗಳು, ಸರೀಸೃಪಗಳು, ಪ್ರಾಣಿಗಳು, ಈ ರೀತಿಯಾಗಿ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಮಾನವನಾಗಿ ಮಾರ್ಪಾಡಾಗ್ತಾನೆ ಅವನು. ಇದಕ್ಕೆಲ್ಲ ಕಾರಣ ಯಾವುದು? ಪ್ರಕೃತಿ. ಈ ಪ್ರಕೃತಿಯ ಕಾರಣ, ಮಾರ್ಪಾಡಾಗ್ಲಿಕ್ಕೆ ಕಾರಣ ಇಲ್ಲಿಯ ಗುಣಗಳು ಮತ್ತೆ ಪ್ರಕೃತಿ. ಆದರೆ ಈ ಗುಣಗಳು ಅಂದ್ರೆ ಈ ಪ್ರಕೃತಿ ಮತ್ತೆ ಜೀವಿ ಅವು ಅನಾದಿ, ಅವು ಇದ್ದೇ ಇರುತ್ತೆ ಅನ್ನುವಂಥದ್ದು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯೂ ಕಾರಣ. ಹರೇ ಕೃಷ್ಣ. ಸೊ ಇಲ್ಲಿ ಪ್ರಕೃತಿ ಕಾರಣ ಆಗತ್ತೆ ಅಂತ ಈ ಭಗವಂತ ಕೆಲವೊಂದು ಟೈಮ್ ಹೇಳ್ತಾನೆ, ಅವನು ಸರ್ವ ಕಾರಣ. ಈ ಪ್ರಕೃತಿಗೆ ಕಾರಣ ಅವನು. ಆದರೆ ಈ ಪ್ರಕೃತಿಯ ಮಾರ್ಪಾಡುಗಳಿಗೆ ಅವನು ಕಾರಣನಲ್ಲ. ಅವನೇನು ಹೇಳ್ತಾ ಇದ್ದಾನೆ ಇಲ್ಲಿ, ಅದಕ್ಕೆ ಪ್ರಕೃತಿ ಕಾರಣ. ಮತ್ತೆ ಈ ನಮ್ಮ ಸುಖ ದುಃಖಗಳಿಗೆ ಅವನು ಕಾರಣನಲ್ಲ. ಈ ನಮ್ಮ ಸುಖ ದುಃಖಗಳು ಆಗೋದು ಎಲ್ಲಿಂದ? ಈ ಪ್ರಕೃತಿಯ ಗುಣಗಳಿಂದ. ಅದಕ್ಕೂ ಸಹಿತ ಪ್ರಕೃತಿ ಕಾರಣ, ಪ್ರಕೃತಿಯ ಗುಣಗಳು ಕಾರಣ. ಹಲವು ಬಗೆಯ ಸುಖ ದುಃಖಗಳಿಗೆ ಅದರಿಂದ ಜೀವಿ ಕಾರಣನಾಗ್ತಾನೆ ಇಲ್ಲಿ. ಅದಕ್ಕೆ ಭಗವಂತ ಕಾರಣ ಅಲ್ಲ. ಕೆಲವೊಂದು ಟೈಮ್ ನಮಗೆ ಒಂಥರ ಪ್ರಶ್ನೆ ಬರುತ್ತಲ್ವ, ಯಾಕೆ ಭಗವಂತ ಈ ರೀತಿಯಾಗಿ ಮಾಡಿದ್ದಾನೆ ಅಂತ. ಆದ್ರೆ ಅವನಿಗೆ ಏನಂದ್ರೆ, ಜೀವಿ ಅಂದ್ರೆ ಈ ಒಂದು ಯಜ್ಞವನ್ನ ಕೊಟ್ಟು ಕಳಿಸ್ತಾನಂತೆ ಐಹಿಕ ಪ್ರಪಂಚಕ್ಕೆ, ಈ ಭೌತಿಕ ಪ್ರಪಂಚಕ್ಕೆ ಹೋಗಿ ಅದನ್ನ ಸೃಷ್ಟಿ ಮಾಡಿಸಿ ಜೀವಿಗಳಿಗೆ ಹೋಗಿ ಯಜ್ಞ ಮಾಡಿಕೊಂಡು ಅಲ್ಲಿ ಅದನ್ನು ಅನುಭವಿಸಿ ನೀವು ಬನ್ನಿ ವಾಪಸ್ ಅಂತ. ಅದರಿಂದ ಈ ನಾವು 15ನೇ ಅಧ್ಯಾಯಕ್ಕೆ ಹೋದಾಗ ಅವನು ಬಹಳ ಸುಂದರವಾಗಿ ಈ ಭೌತಿಕ ಪ್ರಪಂಚದ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ವಿವರಿಸ್ತಾನೆ, ಹೇಗೆ ಈ ಭೌತಿಕ ಪ್ರಪಂಚ ಅನ್ನುವಂತಹದ್ದು ಅಂತ. ಅದರಿಂದ ಇಲ್ಲಿ ನಮ್ಮ ಸುಖ ದುಃಖಗಳಿಗೆ ಭಗವಂತ ಕಾರಣ ಅಲ್ಲ, ಅವನು ಇಲ್ಲಿ ಕಾರಣ, ಜೀವಿಯೇ ಕಾರಣ ಅದಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾಂಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ.
ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ಸೊ ಬೇರೆ ಬೇರೆ ರೀತಿಯ ಜೀವವರ್ಗಗಳಲ್ಲಿ ಅವನು ಒಳ್ಳೆಯದನ್ನು ಕೆಟ್ಟದ್ದನ್ನು ಯಾಕೆ ಅನುಭವಿಸ್ತಾನೆ? ಕಾರಣ ಅವನ ತ್ರಿಗುಣಗಳ ಜೊತೆಗೆ ಬರುವಂತಹ ಸಂಪರ್ಕ. ನಾಳಿನ ಅಧ್ಯಾಯ ಪ್ರಕೃತಿಯ 3 ಗುಣಗಳು, ಅದರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋಣ. ಈ ತ್ರಿಗುಣಗಳ ಸಂಪರ್ಕಕ್ಕೆ ಬಂದಾಗ ಏನಾಗತ್ತೆ? ಆದ್ರಿಂದ ಈ ತ್ರಿಗುಣಗಳನ್ನ ನಾವು ಮೀರ್ಬೇಕು, ಜೀವಿ ಮೀರ್ಬೇಕು. ಅರ್ಜುನನಿಗೂ ಸಹಿತ ಹೇಳ್ತಾನೆ, ನೀನು ತ್ರಿಗುಣ ನಿಸ್ತ್ರೈಗುಣ್ಯಂ ಭವಾರ್ಜುನ, ನೀನು 3 ಗುಣಗಳನ್ನ ಮೀರಿದವನಾಗು ಅಂತ. ಐಹಿಕ ಪ್ರಕೃತಿಯೊಡನೆ ನಾವು ಯಾವಾಗ ಸಹಯೋಗಕ್ಕೆ ಬರುತ್ತಾನೆ ಜೀವಿ, ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನ ಕೆಟ್ಟದ್ದನ್ನ ಅನುಭವಿಸ್ತಾನೆ ಆ ಗುಣಗಳಿಂದ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಉಪದೃಷ್ಟಾನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಹರೇ ಕೃಷ್ಣ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಹರೇ ಕೃಷ್ಣ. ಅವನು ಮೇಲ್ವಿಚಾರಕನಾಗಿರ್ತಾನೆ, ಉಪದೃಷ್ಟ ಮತ್ತೆ ಹನುಮಂತ, ಅಪ್ಪಣೆ ಕೊಡುವವನಾಗಿ ಇರ್ತಾನೆ. ಅಪ್ಪಣೆ ಕೊಡೋದಂದ್ರೆ ಏನು? ಈಗ ನಾವು ಭಕ್ತಿಯೇ ನಿರ್ಣಯ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ದ. ಆ ಭಕ್ತಿಯಲ್ಲಿ ಪರಮಾತ್ಮನ ನಮ್ಮ ಮನಸ್ಸನ್ನ ಇಟ್ಟು ನಾವು ಏನನ್ನೇ ಮಾಡಿದರೂ ಸಹಿತ ಅವನ ಅಪ್ಪಣೆಯಿಂದಲೇ ಅದಾಗತ್ತೆ. ಆದ್ರಿಂದ ಭಕ್ತಿಯಲ್ಲಿ ಮಾತ್ರ ಅದು ಸಾಧ್ಯ. ಇಲ್ಲಾಂದ್ರೆ ನಾವು ಅವನ ಅಪ್ಪಣೆಯನ್ನ ಪಡೆಯದೆ ಏನನ್ನಾದರೂ ಮಾಡಿದರೆ ಅದಕ್ಕೆ ಪ್ರಕೃತಿ ಕಾರಣ, ಪ್ರಕೃತಿಯ ಗುಣಗಳು ಕಾರಣ. ಅದರಿಂದ ಬರುವಂತಹ ಕರ್ಮ ಫಲಗಳನ್ನ ಜೀವಿ ಅನುಭವಿಸಬೇಕು. ಆ ಕರ್ಮ ಫಲಗಳು ಅಂದ್ರೆ ಸುಖ ದುಃಖಗಳು ಏನೇನು ಬರುತ್ತೆ ಅದಕ್ಕೆಲ್ಲ ಕಾರಣ ಅದು ಆವಾಗ ಜೀವಿಯೇ ಆಗ್ತಾನೆ. ಅದರಿಂದ ಈ ದಿವ್ಯಾನುಭವಿ ದೇಹದಲ್ಲಿರುವಂತ ಅವನು ಪರಮಾತ್ಮ. ಕೃಷ್ಣ ಅವನಿಗೆಲ್ಲ ನೆನಪಿರುತ್ತೆ, ಹಿಂದೆ ಆಗಿರೋದು, ಈಗ ಆಗಿರೋದು, ಮುಂದಾಗಿರೋದು ಎಲ್ಲ ನೆನಪಿರುತ್ತೆ. ಅವನ ಬಾಡಿ ಕ್ಷೀಣಿಸುವುದಿಲ್ಲ. ಅವನ ಶರೀರ ಹೇಗಿದೆಯೋ ಹಾಗೆ ಇರುತ್ತೆ. ಅವನು ಯಾವಾಗ ಬೇಕಾದ್ರೂ ಅವನ ಮನಸ್ಸಿಗೆ ಬಂದಾಗ ಅವನು ಎಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ತಾನೆ. ಅತ್ಯಂತ ಆಧ್ಯಾತ್ಮಿಕ ಶರೀರ. ಅವನ ಆತ್ಮಕ್ಕೂ ಶರೀರಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ನಮ್ಮದು ಆತ್ಮ ಮತ್ತೆ ಆತ್ಮನೇ ಬೇರೆ, ಶರೀರನೇ ಬೇರೆ. ಭಗವಂತಂದು ಹಾಗಲ್ಲ, ಆತ್ಮ ಶರೀರ ಬೇರೆ ಬೇರೆ ಅಲ್ಲ. ಅವನ ಶರೀರ ಕ್ಷೀಣಿಸುವುದಿಲ್ಲ ಅಥವಾ ಅವನಿಗೆ ಯಾವುದೇ ರೀತಿಯಾದಂತಹ ಈ ನೆನಪು ಏನಿದೆ ಅದು ಸಹಿತ ಕ್ಷೀಣಿಸುವುದಿಲ್ಲ. ಆದರೆ ನಮ್ದು ಹಾಗಲ್ಲ, ನಮಗೆಲ್ಲ ಮರೀತೇವೆ ನಾವು. ಶರೀರವೂ ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ? ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಹಾಗೆ ಮುಪ್ಪಿಗೆ ಆ ಶರೀರ ಸಹಿತ ಚೇಂಜ್ ಆಗತ್ತೆ. ಈ ಭೌತಿಕ ಶರೀರ ನಮ್ದು ಮಣ್ಣಾಗಿ ಹೋಗುತ್ತೆ ಆಮೇಲೆ. ಸೊ ಶರೀರನೇ ಬೇರೆ, ಆತ್ಮನೇ ಬೇರೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅಂದ್ರೆ ನಮ್ಮದು ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಹರೇ ಕೃಷ್ಣ. ಈ ತತ್ವಜ್ಞಾನಾರ್ಥ ಅನ್ವೇಷಣೆ ಮಾಡುವಂಥವನು ಪರೀಕ್ಷಿತ ಮಹಾರಾಜ ಮತ್ತೆ ಶುಕಮುನಿ ಹತ್ರ ಹೋಗಿ ಈ ರೀತಿಯಾಗಿ ಜ್ಞಾನದ ಅನ್ವೇಷಣೆಯನ್ನು ಮಾಡಿಕೊಂಡವನು ಮತ್ತೆ ಅವನು ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಹೊರಗೆ ಹೋಗ್ತಾನೆ ಪರೀಕ್ಷಿತ ಮಹಾರಾಜ. ಅದರಿಂದ ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಪ್ರಕೃತಿ ಅಂದ್ರೆ ಏನು, ಜೀವಿ ಅಂದ್ರೆ ಏನು ಮತ್ತು ಈ ಪರಸ್ಪರ ಪ್ರಕ್ರಿಯೆ ಇದ್ರ ಬಗ್ಗೆ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾನೋ ಅವನು ಮುಕ್ತಿಯನ್ನ ಪಡೆಯುವುದು ನಿಶ್ಚಯ. ಅವನು 100% ಮುಕ್ತಿಯನ್ನೇ ಪಡಿತಾನೆ. ಸಾಯುಜ್ಯ ಮುಕ್ತಿ, ಸಾಲೋಕ್ಯ ಮುಕ್ತಿ, ಸಾರೂಪ ಮುಕ್ತಿ. ಸೊ ಮುಕ್ತಿಯಲ್ಲಿ ಹಲವು ಬೇರೆ ಬೇರೆ ರೀತಿಯಾದಂಥ ಮುಕ್ತಿ ಇದೆ. ಸೊ ಯಾವುದಾದ್ರೂ ಒಂದು ರೀತಿಯ ಮುಕ್ತಿಯನ್ನು ಅವನು
ಪಡಿತಾನೆ. ಅವನು ಪ್ರಸ್ತುತ ಸ್ಥಿತಿ ಏನೇ ಇರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ ಅನ್ನೋದನ್ನು ಹೇಳ್ತಾನೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮ ಆತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಹರೇ ಕೃಷ್ಣ. ಕಾಣುತ್ತಾರೆ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತಾ ಇದೆ ಅಲ್ವಾ? ಯಾಕೆಂದ್ರೆ ಅವ್ರದ್ದು ಪ್ರಾಬ್ಲಮ್ ಇಂಟರ್ನೆಟ್, ನಂದ ಗೊತ್ತಾಗ್ಲಿಲ್ಲ. ವಾಯ್ಸ್ ಕ್ರ್ಯಾಕ್ ಆಗ್ತಾ ಇತ್ತು. ಸಡನ್ ಆಗಿ ಲಾಗೌಟ್ ಆಗ್ಬಿಡತ್ತೆ ಇಲ್ಲಾಂದ್ರೆ. ಓಕೆ, ಧನ್ಯವಾದಗಳು. ಸೊ ಕೆಲವರು ಧ್ಯಾನದಿಂದ, ಧ್ಯಾನ ಯೋಗ, ಅಷ್ಟಾಂಗ ಯೋಗ ಅದೆಲ್ಲ ನೋಡಿದ್ದಾರೆ. ಆ ರೀತಿಯಾಗಿ ಮಾಡಿಕೊಂಡು ಅಂದರೆ ಜ್ಞಾನವನ್ನು ಬೆಳೆಸ್ಕೊಂಡು ಮತ್ತು ನಿಷ್ಕಾಮ ಕರ್ಮದಿಂದ, ಇನ್ನು ಕೆಲವರು ಜ್ಞಾನದಿಂದ, ಕೆಲವರು ಧ್ಯಾನದಿಂದ, ಅಥವಾ ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿನ ಪರಮಾತ್ಮನನ್ನು ಅವರು ಕಾಣ್ತಾರೆ. ಆ ರೀತಿಯಾಗಿ ಮಾಡಿಕೊಂಡಾಗ ಆತ್ಮ ಪರಮಾತ್ಮನ ಸಂಪರ್ಕ ಆಗತ್ತೆ. ಅನ್ಯೇ ತ್ವೇಮಮ ಜಾನಂತಹ ಶ್ರುತ್ವಾ ನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಇನ್ನು ಕೆಲವರಿದ್ದಾರೆ ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ. ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನ ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಹರೇ ಕೃಷ್ಣ. ಈ ದೇವಾಯುತಿ ಭಾಗವತದಲ್ಲಿ ಒಂದು ಕಪಿಲ ಮುನಿಯ ತಾಯಿ, ಅಲ್ಲಿ ಕುಳಿತಿರುವವರು ಕಪಿಲ ಮುನಿ. ಸೊ ಅವಳು ಏನು ಓದ್ಲಿಕ್ಕೆ ಬರೀಲಿಕ್ಕೆ ಬರದೇ ಇದ್ರು ಸಹಿತ, ಅಂದ್ರೆ ಕಪಿಲ ಮುನಿ ಹತ್ರ ಅಂದ್ರೆ ಅವನು ಹೇಳಿರುವಂಥದ್ದೆಲ್ಲವನ್ನ ಕೇಳಿ ಅವಳು ಹುಟ್ಟು ಸಾವಿನ ಈ ಒಂದು ಚಕ್ರವನ್ನ ಪಾರಾಗ್ತಾಳೆ. ಅದರಿಂದ ಕೆಲವರಿಗೆ ಅಂದ್ರೆ ಆ ಧ್ಯಾನ, ಜ್ಞಾನ ಆ ರೀತಿಯಾಗಿ ಅದೆಲ್ಲ ಮಾಡ್ಕೊಳ್ಳಿಕ್ಕೆ ಆಗದೆ ಇದ್ರೆ, ಕರ್ಮ ಅಂದ್ರೆ ಏನೋ ನಿಷ್ಕಾಮ ಕರ್ಮ, ಸೊ ಆ ರೀತಿ ಕರ್ಮಯೋಗ, ಸೊ ಆ ರೀತಿಯಾಗಿ ಆಗಿಲ್ಲ ಅಂದ್ರೆ ಅವ್ರೇನ್ ಮಾಡ್ಬೇಕಂದ್ರೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ. ಅವರು ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟ್ತಾರೆ. ಆಚಾರ್ಯರಿಂದ, ನಿಜವಾದ ಗುರುವಿನ ಹತ್ರ ಅದನ್ನು ಹೋಗಿ ಕೇಳಿ ತಿಳ್ಕೊಳ್ಳೋದ್ರಿಂದ ಅವರು ಹುಟ್ಟು ಸಾವುಗಳನ್ನು ದಾಟ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಸಂಜಾಯತೆ ಕಿಂಚಿತ್ ಸತ್ವಂ ಸಾವರಜಂಗಮಂ ಕ್ಷೇತ್ರ ಕ್ಷೇಷತ್ನ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಹರೇ ಕೃಷ್ಣ. ಸೊ ಏನೇನೇ ನಾವು ನೋಡಿದ್ರು ಇಲ್ಲಿ ಅದಕ್ಕೆ ಕಾರಣ ಯಾರು? ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ. ಅಂದ್ರೆ ಕ್ಷೇತ್ರ ಅಂದ್ರೆ ಭೂಮಿ, ಈ ಆತ್ಮ, ಶರೀರ, ಮತ್ತು ಕ್ಷೇತ್ರಜ್ಞ ಅದರಲ್ಲಿರುವಂತಹ ಆತ್ಮ ಮತ್ತೆ ಪರಮಾತ್ಮರೇ ಕಾರಣ. ಅಂದ್ರೆ ಈ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನಾವು ನೋಡಿದ್ರು ಅದಕ್ಕೆ ಕಾರಣ ಯಾರು? ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಅವರ ಸಂಯೋಗವೇ ಕಾರಣ. ಅವರು ಒಟ್ಟಿಗೆ ಬರುವಂತಹದ್ದೇ ಕಾರಣ ಅನ್ನುವಂಥದ್ದನ್ನ ಹೇಳ್ತಾನೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನ ಕಂಡು, ಪ್ರತಿಯೊಂದು ದೇಹದಲ್ಲಿಯೂ ಸಹಿತ. ಸೊ ಈಗ ಯಾರಿಗಾದ್ರೂ ನಾವು ಈಗ ಕೆಲವು ಟೈಮ್
ಅಂದ್ರೆ ಗುರುಗಳು ಯಾರು ಜ್ಞಾನವನ್ನ ಹೊಂದಿರ್ತಾರೆ ಅವರಿಗೆ ಗೊತ್ತಾಗುತ್ತೆ ಅವರಲ್ಲಿ ಪರಮಾತ್ಮನಿದ್ದಾನೆ. ಅವನು ಯಾರು? ಉಪದೇಷ್ಟ ಹನುಮಂತ. ಅವನು ಏನು ಮಾರ್ಗದರ್ಶಕನಾಗಿ ಮತ್ತೆ ಅಪ್ಪಣೆ ಕೊಡುವವನಾಗಿ ಅವನು ಪ್ರತಿಯೊಬ್ಬರ ಶರೀರದಲ್ಲಿ ಇರ್ತಾನೆ. ಸೊ ಅದರಿಂದ ಈಗ ಅಂದ್ರೆ ನಾವು ಜನರಲಿ ಯಾರಿಗಾದ್ರೂ ಹೀಗೆ ನಮಸ್ಕಾರ ಮಾಡೋದು ಅಂದ್ರೆ ಯಾರಿಗೆ ಕೆಲವೊಂದು ಟೈಮ್ ಹೇಳ್ತಾರೆ ಯಾಕೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ಹಾಗೆ ಅಲ್ಲಿರುವಂತಹ ಅವರ ಹೃದಯದಲ್ಲಿರುವಂತಹ ಪರಮಾತ್ಮನಿಗೆ ನಾವು ಯಾವಾಗಲೂ ನಮಸ್ಕಾರ ಮಾಡಬಹುದು. ಸೊ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ಇವರೆಲ್ಲರೂ ಶಾಶ್ವತವಾಗಿ ಇರ್ತಾರೆ ಅಂತ ನಾವಿದನ್ನು ತಿಳ್ಕೊಂಡಾಗ ಅವನು ನಿಜವಾದ ಜ್ಞಾನಿ ಆಗ್ತಾನೆ. ಅವನು ನಿಜವಾಗಿ ನೋಡ್ತಾನೆ ಅಂದ್ರೇನು, ಅವನ ಜ್ಞಾನದ ಚಕ್ಷುವಿನಿಂದ ಅವನು ಅರ್ಥ ಮಾಡಿಕೊಳ್ತಾನೆ ಅನ್ನುವಂತಹದ್ದು. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಹರೇ ಕೃಷ್ಣ. ಪ್ರತಿಯೊಂದು ಜೀವನ ಪ್ರಾಣಿಯು ಒಂದೇ ಸಮನಾಗಿ ಪರಮಾತ್ಮನಿರುವುದನ್ನು ಯಾರು ನೋಡ್ತಾನೋ ಅವನ ಮನಸ್ಸು ಹೀನ ಸ್ಥಿತಿಗೆ ಬರುವುದಿಲ್ಲ. ಅವನು ಆ ಮನಸ್ಸು ಹೀನ ಸ್ಥಿತಿಗೆ ಬರುವಂತಹ ಕೆಲಸಗಳನ್ನು ಅವನು ಮಾಡುವುದಿಲ್ಲ, ವಿಕರ್ಮಗಳನ್ನು ಅವನು ಮಾಡುವುದಿಲ್ಲ, ನಿಷಿದ್ಧ ಕರ್ಮಗಳನ್ನು ಸಹಿತ ಅವನಲ್ಲಿ ಮಾಡುವುದಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಿದೆ, ಯಾರು ಈ ಜ್ಞಾನವನ್ನು ಯಾರು ಪಡೆದಿರ್ತಾನೋ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನ. ಸೊ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಭಗವಂತ ಇದ್ದೇ ಇರ್ತಾನೆ. ಅದು ಯಾವುದೇ ಪ್ರಾಣಿ ಇರ್ಬೋದು ಅಥವಾ ಪಕ್ಷಿಗಳಿರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಅದನ್ನ ಯಾರು ಅವರು ತನ್ನ ಆತ್ಮವನ್ನ ಹೀನಸ್ಥಿತಿಗೆ ಮನಸ್ಸಿನಿಂದ ತನ್ನನ್ನ ಹೀನಸ್ಥಿತಿಗೆ ತಂದುಕೊಳ್ಳುವುದಿಲ್ಲ ಅನ್ನೋದನ್ನ ಇಲ್ಲಿ ಅವನು ಪರಮಗತಿಯನ್ನು ಸೇರ್ತಾನೆ ಕೊನೆಗೆ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತೆ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಹರೇ ಕೃಷ್ಣ. ಸೊ ದೇಹ ಈ ಆತ್ಮಕ್ಕೆ ಕೆಲಸ ಮಾಡ್ಲಿಕ್ಕೆ ಒಂದು ಕ್ಷೇತ್ರ ಅಂತ, ಅದರಲ್ಲಿ ಆತ್ಮ ಇರ್ತ, ಆತ್ಮ ಕೆಲಸ ಮಾಡತ್ತೆ. ಅಂದ್ರೆ ಕರ್ಮಗಳನ್ನ ಮಾಡುವಂತಹದ್ದು ದೇಹ, ಅದು ಐಹಿಕ ಪ್ರಕೃತಿ. ಈ ದೇಹ ಆಗಿರೋದು ಹೇಗೆ? ಐಹಿಕ ಪ್ರಕೃತಿಯಿಂದ. ನಾನು ಏನು ಮಾಡ್ತಾ ಅಂದ್ರೆ ಜೀವಿ ತಿಳ್ಕೊಳ್ಬೇಕಾದಂದೇನೆಂದ್ರೆ ನಾನು ಏನು ಮಾಡೋದಿಲ್ಲ ಎಂದು ಯಾರು ನೋಡುವರು? ಇದಕ್ಕೆಲ್ಲ ಕಾರಣ ಐಹಿಕ ಪ್ರಕೃತಿಯ 3 ಗುಣಗಳು, ಐಹಿಕ ಪ್ರಕೃತಿಯಿಂದ ಆಗಿರುವಂತಹದ್ದು. ಅದರಿಂದ ನಾನು ಇಲ್ಲಿ ಏನು ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಕಾರಣ ಐಹಿಕ ಪ್ರಕೃತಿ ಅನ್ನೋದನ್ನ ತಿಳ್ಕೊಂಡಿರ್ತಾನೆ ಅವನು. ಯದಾ ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತಥಾ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಹರೇ ಕೃಷ್ಣ. ಇದು ಆಕಾಶ ಹೇಗೆ ಎಲ್ಲರ ಜೊತೆ ಇದ್ರೂ ಆಕಾಶ ಭೂಮಿಯ ಜೊತೆಗೆ ಬೆರೆಯುವುದಿಲ್ಲ, ಅದೇ ರೀತಿಯಾಗಿ ಈ ಜೀವಿ ಈ ದೇಹದಲ್ಲೇ ಇದ್ರೂ ಸಹಿತ ಅವನು ದೇಹದ ಜೊತೆಗೆ ಬೆರೆಯುವುದಿಲ್ಲ. ಯಾಕೆಂದ್ರೆ ಅವನು ತಾನು ಬೇರೆ, ಈ ದೇಹ ಅನ್ನುವಂಥದ್ದು ನನಗೆ ಸಿಕ್ಕಿರುವಂಥದ್ದು. ಅಂದ್ರೆ ಈಗ ನಾವು ಒಂದು ಮನೆ ಒಳಗಡೆ ನಾವು ಹೋದ್ರೆ ಆ ಮನೆ ನನಗೆ ಸಿಕ್ಕಿರುವಂತಹದ್ದು, ಅದರಲ್ಲಿ ನಾನಿದ್ದೇನೆ ಕ್ಷೇತ್ರಜ್ಞ ಅಥವಾ ಆತ್ಮ. ಆದ್ರೆ ನಾನು ಆ ಮನೆ ಜೊತೆಗೆ ಬೆರೆಯುವುದಿಲ್ಲ. ಆ ಮನೆಯೇ ಬೇರೆ, ಈ ಅಂದ್ರೆ ಈ ಶರೀರದಲ್ಲಿರುವಂಥ ನಾನೇ ಬೇರೆ ಅನ್ನುವಂಥದ್ದು. ಈಗ ನಮಗೆ ಯಾವಾಗ ಆ ಜ್ಞಾನ ಇರೋದಿಲ್ಲ, ನಾನು ಶರೀರ, ನಾನೇ ಶರೀರ ಅಂತ ಕೆಲವು ನಾವು ತಿಳ್ಕೊಂಡಿರುವಂತಹ ಆ ಜ್ಞಾನ ಇರುತ್ತಲ್ಲ, ಆ ಸಮಯದಲ್ಲಿ ನಾವು ಇದನ್ನ ಕಂಪೇರ್ ಮಾಡ್ಕೋಬಹುದು. ಆದ್ರೆ ಈ ಶರೀರದಲ್ಲಿ ಆತ್ಮ ಇದ್ದಾಗ ಈ ಆತ್ಮನೇ ಬೇರೆ, ಶರೀರನೇ ಬೇರೆ. ಅದರಿಂದ ಇದು ಇಲ್ಲಿ ಇದೆ,
ಟೆಂಪರರಿಲಿ ಅದಕ್ಕೊಂದು ಸ್ಥಳ, ಒಂದು ಕ್ಷೇತ್ರ ಅಷ್ಟೇ ಅದು ಅನ್ನೋದನ್ನ ಯಾರು ತಿಳ್ಕೊಳ್ತಾನೆ, ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಅವನು ಬೆರೆಯುವುದಿಲ್ಲ. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಜೀವಿ ಪ್ರಜ್ಞೆಯಿಂದ ಎಲ್ಲವನ್ನ ಬೆಳಗ್ತಾನೆ. ಯಾಕೆಂದ್ರೆ ಆ ಜೀವಿ ಇದ್ರೆ ಮಾತ್ರ ಆ ಶರೀರ ಏನಕ್ಕಾದ್ರೂ ಕೆಲಸಕ್ಕೆ ಬರುತ್ತೆ. ಜೀವಿ ಇಲ್ಲ ಅಂದ್ರೆ ಆ ಶರೀರಕ್ಕೆ, ಅದರಿಂದ ಅವನ ಪ್ರಜ್ಞೆ, ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗ್ತಾನೋ ಆ ರೀತಿಯಾಗಿ ಈ ಪ್ರಜ್ಞೆ ಅಥವಾ ಈ ಆತ್ಮ ಏನ್ ಮಾಡತ್ತೆ, ಅದು ಇಡೀ ಶರೀರವನ್ನ ಬೆಳಗತ್ತೆ. ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನ ಬೆಳಗುತ್ತಾನೆ ಅನ್ನೋದು ಆ ಚೇತನ ಬರ್ಲಿಕ್ಕೆ ಕಾರಣ. ಅದರಿಂದ ಅದನ್ನ ಚೇತನ ಅಂತ ನಾವು ಕರೆಯುವಂತಹದ್ದು. ಕ್ಷೇತ್ರಜ್ಞ ಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ ಯಾಂತಿ ತೇ ಪರಂ. ಜ್ಞಾನದ ಓದಿ ಮಾತಾಜಿ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಹರೇ ಕೃಷ್ಣ. ಅದರಿಂದ ಯಾರು ಈ ಕ್ಷೇತ್ರ ಮತ್ತು ಕ್ಷೇತ್ರದ ನಡುವಿನ ಅಂತರವನ್ನ ನೋಡ್ತಾರೋ ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ತಾರೆ. ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ, ಇಲ್ಲಿ ನಾವು ಬಂಧನಕ್ಕೆ ಒಳಗಾಗಿರುವಂತಹದ್ದು, ಇಲ್ಲಿ ನಮಗೆ ನಿಜವಾದ ಸ್ವಾತಂತ್ರ್ಯವೇ ಇಲ್ಲ. ಅದರಿಂದ ಆ ಸ್ವಾತಂತ್ರ್ಯ ಅನ್ನುವಂಥದ್ದು ನಮಗೆ ಯಾವಾಗ ನಾವು ಇಲ್ಲಿಂದ ಬೇರಾಗ್ತೇವೆ ಅಂದ್ರೆ, ಇಲ್ಲಿಂದ ಭೌತಿಕ ನಮ್ಮ ನಿಜವಾದ ತಾಣಕ್ಕೆ, ಶಾಶ್ವತವಾದಂತಹ ತಾಣಕ್ಕೆ ನಾವು ಹೋಗ್ತೇವೆ, ಆಗ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನ ಮುಟ್ಟುತ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇವತ್ತಿಗೆ ಈ ಕ್ಷೇತ್ರಜ್ಞ ವಿಭಾಗ ಯೋಗ ಮುಗಿತಾ ಇದೆ. 6 ಪ್ರಶ್ನೆಗಳಿಗೆ ಕ್ಷೇತ್ರ ಅಂದ್ರೆ ಯಾರು, ಕ್ಷೇತ್ರಜ್ಞ ಅಂದ್ರೆ ಜ್ಞಾನ, ಜ್ಞೇಯ, ಅದ್ರ ಬಗ್ಗೆ ಎಲ್ಲ ಭಗವಂತ ಇಲ್ಲಿ ಉತ್ತರ ಕೊಡ್ತಾನೆ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಶಂಕರ್ ಪ್ರಭುಜಿ. ಈ ಭಗವದ್ಗೀತೆ 13.8ರಿಂದ 12ನೇ ಶ್ಲೋಕದವರೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಹಾಗೆ ಜ್ಞಾನದ ಹಲವಾರು ಅಂಶಗಳನ್ನ ತಿಳಿಸಿದ್ದಾರೆ. ಆ ಎಲ್ಲಗಳು ಸೇರಿದ್ರೆ ಮಾತ್ರ ಅವನು ಜ್ಞಾನಿ ಅಂತ ಹೇಳಲಿಕ್ಕೆ ಸಾಧ್ಯ ಅನ್ನೋದು ಭಗವಂತನ ಅಭಿಪ್ರಾಯ. ಹೌದು. ಆದರೆ ಲೌಕಿಕ ಪ್ರಪಂಚದಲ್ಲಿ ಎಲ್ಲಾ ಮೂಲಾಂಶಗಳನ್ನು ಹೊಂದಿ ಜ್ಞಾನಿ ಅಂತ ಅನ್ಸ್ಕೊಳ್ಳಿಕ್ಕೆ ನಾವೆಲ್ಲೂ ಕಾಣ್ಲಿಕ್ಕೆ ಸಾಧ್ಯತೆ ಇಲ್ಲ. ಕ್ಷಮೆ ಇರ್ಲಿ, ಏನು ಜಗದ್ಗುರುಗಳು ಅಥವಾ ದೈವಾಂಶ ಸಂಭೂತರು ಅನ್ನೋರಲ್ಲೂ ಸಹ ಇದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗಲ್ಲ ಅನ್ನೋದು ಅಂದ್ಕೊಳ್ತೀವಿ. ಆದ್ರೆ ಅವರ ಅಭಿಪ್ರಾಯದಲ್ಲಿ ಸ್ವಲ್ಪನಾದ್ರೂ ಈ ಅಂಶಗಳು ಇದ್ದಲ್ಲಿ ಜ್ಞಾನದತ್ತ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದು ಭಗವಂತನ ಅಭಿಪ್ರಾಯ ಅನ್ನೋದು ನಾವು ತಿಳ್ಕೊಳ್ಬಹುದಾ? ಈಗ ಕೆಲವರು ಪೂರ್ತಿಯಾಗಿ ಅವನ ಸೇವೆಯಲ್ಲಿ ಇರ್ತಾರೆ, ಅವರು ಇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೊಂಡಿರ್ತಾರೆ, ಮನಸ್ಸು ಸಹಿತ ನಿರಂತರವಾಗಿ ಭಗವಂತನ ಕೀರ್ತನೆಯನ್ನ ಮಾಡ್ತಾ ಇರತ್ತೆ. ಸೊ ಹಾಗಿರುವಾಗ ಅವರು ಅಂತಹ ಪಥದಲ್ಲಿದ್ದಾಗ ನಮ್ಗಿಂತ ಯಾವುದೋ ಒಂದು ಲೆವೆಲ್ ಅಡ್ವಾನ್ಸ್ಮೆಂಟ್ ಅವರ ಹತ್ರ ಇದ್ದೇ ಇರತ್ತೆ ಅಲ್ವಾ? ಮತ್ತೆ ಈಗ ನೀವು ಹೇಳಿದ್ರಿ ಪೀಠಾಧಿಪತಿಗಳು ಫಸ್ಟ್ ಆಫ್ ಆಲ್ ನಮ್ಮಂತಹ ಅಜ್ಞಾನಿಗಳು ಅದ್ರ ಬಗ್ಗೆ ಹೇಳುವಾಗೇ ಇಲ್ಲ, ಕಮೆಂಟ್ ಮಾಡುವಾಗಿಲ್ಲ. ಯಾಕೆಂದ್ರೆ ನಮ್ಮ ಜ್ಞಾನ ಎಷ್ಟಿದೆ ಅಂತ ನಾವು ಫಸ್ಟ್ ನೋಡ್ಕೊಳ್ಬೇಕಾಗತ್ತೆ. ಅದಿರ್ಲಿ, ಈಗ ಪೀಠಾಧಿಪತಿಗಳ ಬಗ್ಗೆ ಬಂದಾಗ ಆ ಗುರು ತತ್ವ ಅನ್ನುವಂಥದ್ದು ಏನಿದೆಯಲ್ಲ, ಇಡೀ ಆ ಒಂದು ಪೀಠದ, ಈಗ ಯಾರೇ ಇರಲಿ, ಅವನು ಹೇಗೆ ಇರಲಿ, ಒಬ್ಬ ದೇಶದ ಪ್ರಧಾನಿಯ ಕುರ್ಚಿಯಲ್ಲಿ ಕುಳಿತುಕೊಂಡ ಮೇಲೆ ಅವನು ಪ್ರಧಾನಿನೇ ಅಲ್ವಾ?
ಅವನಿಗೇನು ಪ್ರಧಾನಿ ಆಗುವ ಅರ್ಹತೆ ಇಲ್ಲ, ಆಗಿಲ್ಲ. ಅವನು ಅಲ್ಲಿ ಕುಳಿಸಿದ್ದು ಯಾರೋ ಕುಳಿಸಿರ್ತಾರೋ ಅಥವಾ ಅವನು ಕೂತ್ಕೊಂಡಿದ್ದಾನೋ, ಅದು ಏನೇ ಇರಲಿ, ಅವನು ಅಲ್ಲಿ ಕುಳಿತ ಮೇಲೆ ಅವನು ಅದನ್ನು ನಿರ್ವಹಿಸಬೇಕಾಗತ್ತೆ. ಅವನು ನಿರ್ವಹಿಸಲಿಕ್ಕೆ ಆಗಲ್ಲ ಅಂದ್ರೆ ಅವನು ಅಲ್ಲಿಂದ ಬರಬೇಕಾಗತ್ತೆ. ಆದರೆ ಅವನು ಅಲ್ಲಿ ಇರುವ ತನಕ ನಾವು ಅವನನ್ನು ಪ್ರಧಾನಿ ಅಂತ ಅಕ್ಸೆಪ್ಟ್ ಮಾಡಲೇಬೇಕು. ಹಾಗೆಯೇ ಈ ಪರಂಪರೆಯಲ್ಲಿ ಬಂದಂತಹ ಗುರುಪೀಠದಲ್ಲಿ ಈ ಗುರುಗಳು ಕುಳಿತುಕೊಂಡಾಗ ಅವರು ಇಂಡಿವಿಜುವಲ್ ಆಗಿ ಕೆಲಸ ಮಾಡುವುದಿಲ್ಲ. ಅವೊಂದು ತತ್ವ, ಅದು ಗುರು ತತ್ವ ಅನ್ನುವಂತಹದ್ದು. ಅದರಿಂದ ಅಲ್ಲಿ ಆ ಪೀಠದಲ್ಲಿದ್ದಾಗ ಅವರು ನಮಗೆ ಯಾವುದೇ ಸಂದೇಶವನ್ನು ಅವರು ಕೊಟ್ಟರು ಅದು ಪರಂಪರೆಯಿಂದ ಬಂದಂತಹ ಭಗವಂತನ ನೇರ ಸಂದೇಶವಾಗಿರುತ್ತೆ. ಆದರೆ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಆವಾಗ ನಾವು ಇದನ್ನ ಪಡ್ಕೊಳ್ಳೇಬೇಕು. ಅವರಿಂದ ಅವರ ಏನು ಆಜ್ಞೆ ಇದೆ ಅಥವಾ ಅವರ ಏನು ಮಾರ್ಗದರ್ಶನ ಇದೆ ಅದನ್ನು ನಾವು ಪಡ್ಕೊಳ್ಳೇಬೇಕು. ಆದರೆ ಕೆಲವೊಂದು ಟೈಮ್ ಅಂದ್ರೆ ನಾವು ಯಾವುದನ್ನ ಗುರು ಅಂತ ತಿಳ್ಕೊಳ್ತೇವೆ, ಆದರೆ ಆ ಗುರು ಸರಿಯಾದ ನಿಯಂತ್ರಕ ತತ್ವಗಳನ್ನು ಅನುಸರಿಸದೆ ಈ ಹೇಳಿದ ಕೆಲಸವನ್ನ ಮಾಡದೆ ಅವನು ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ಅವನು ಮಾಡ್ತಾ ಇದ್ರೆ ಅವನು ಬಿಡಬಹುದು. ಅವನನ್ನ ಗುರು ಅಂತ ಸ್ವೀಕಾರ ಮಾಡಬಾರದು. ಅದರಿಂದ ಜ್ಞಾನದ ಬಗ್ಗೆ ಭಗವಂತನೇ ನಮಗೆ ಆ ಜ್ಞಾನವನ್ನ ಕೊಡ್ತಾನೆ. ನಾವು ಯಾವಾಗ ಅವನ ಸೇವೆಯಲ್ಲಿ ಇರ್ತೇವೆ, ಆ ಜ್ಞಾನ ಅಂತಹ ಒಂದು ಧ್ರುವನಿಗೆ, ಚಿಕ್ಕ ಬಾಲಕ ಧ್ರುವನಿಗೆ, ಅವನಿಗೆ ಎಲ್ಲಿಂದ ಬಂತು ಜ್ಞಾನ ಅಲ್ವಾ? ಆ ಒಂದೇ ಒಂದು ದೃಢ ನಿರ್ಧಾರ, ನಾನು ಭಗವಂತನ ನೋಡ್ಬೇಕು ಅಂತ. ಭಗವಂತನ ಸ್ಪರ್ಶ ಮಾತ್ರದಿಂದ ಅವನಿಗೆ ಎಲ್ಲಾ ಜ್ಞಾನವೂ ಬರುತ್ತೆ. ಅದರಿಂದ ಜ್ಞಾನ ಅನ್ನುವಂತಹದ್ದು ಭಕ್ತಿ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ತಾ ಹೋದಾಗ ನಮಗೆ ಸಿಗುವಂತಹದ್ದು, ನಮಗೆ ಭಗವಂತ ನಮಗೆ ಅದನ್ನ ಕೊಡುವಂತಹದ್ದು. ಆದರೆ ಅವನು ಹೇಳ್ತಾನೆ ಜ್ಞಾನ ಬೇಕಂತಿಲ್ಲ ಅಂತ ಹೇಳ್ತಾನೆ. ಜ್ಞಾನಕ್ಕಿಂತ ಯಾವುದು ಉತ್ತಮ? ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗ ಉತ್ತಮ. ಆ ರೀತಿಯಾಗಿ ಮಾಡುವುದರಿಂದ ಅದು ಸಹಿತ ಉತ್ತಮ. ಅದರಿಂದ ಈಗ ಪರಂಪರೆಯಿಂದ ಬಂತಹ ಗುರುಪೀಠದಲ್ಲಿರುವಂತಹ ಗುರುಗಳನ್ನ ನಾವು ಸರಿಯಾಗಿ ಅವರು ಖಂಡಿತವಾಗಿಯೂ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅಂತಹ ಒಂದು ಅರ್ಹತೆ ಅವರ ಹತ್ರ ಇದ್ದೇ ಇರುತ್ತೆ. ನಾವು ಕೃಷ್ಣನಿಗೆ ಶರಣಾಗತರಾಗುವಾಗ ಗುರುಮುಖೇನ ಕೃಷ್ಣನಿಗೆ ನಾವು ಆ ಪರಂಪರೆಯಿಂದ ನಮ್ಮ ನಮಸ್ಕಾರವನ್ನ ಅಥವಾ ನಾವೇನನ್ನಾದ್ರೂ ಭಗವಂತನಿಗೆ ಅರ್ಪಿಸುವುದನ್ನ ಗುರುವಿನ ಮುಖಾಂತರದ ಆ ಪರಂಪರೆಯಲ್ಲಿ ಕೃಷ್ಣನಿಗೆ ತಲುಪುತ್ತೆ. ನೇರವಾಗಿ ನಾವು ಕೃಷ್ಣನಿಗೆ ತಲುಪಿಸಲಿಕ್ಕೆ ಸಾಧ್ಯವಿಲ್ಲ. ಗುರುವಿನ ಜ್ಞಾನವನ್ನ ಪರೀಕ್ಷೆ ಮಾಡೋ ಉದ್ದೇಶ ಅಲ್ಲ, ಆದ್ರೆ ಭಗವಂತನಲ್ಲಿ ಬಿಟ್ರೆ ಈ ಎಲ್ಲಾ ಅಂಶಗಳು ನಮ್ಮ ಎಲ್ಲರ ಹತ್ರ ಇರಲ್ಲ. ಬರಲ್ಲ. ಭಗವಂತನಲ್ಲಿ ಪರಿಪೂರ್ಣವಾಗಿ ಎಲ್ಲವೂ ಇದೆ, ಆದ್ರೆ ಎಲ್ಲರ ಹತ್ರ ಇದೆ ಅಂತ ಅಲ್ಲ. ಕೆಲವರ ಹತ್ರ ಬರೀ ಜ್ಞಾನ ಇರುತ್ತೆ, ಕೆಲವರ ಹತ್ರ ಸೌಂದರ್ಯ ಇರುತ್ತೆ, ಕೆಲವರ ಹತ್ರ ಪರಾಕ್ರಮ ಇರುತ್ತೆ, ಕೆಲವರ ಹತ್ರ ಸಂಪತ್ತು. ಆದ್ರೆ ಎಲ್ಲವೂ ಪರಿಪೂರ್ಣವಾಗಿ ಇರಲ್ಲ, ಖಂಡಿತವಾಗಿಯೂ ಇರಲ್ಲ. ಹಾಗಂತ ನಾವು ಅಲ್ಪ ಜ್ಞಾನ ಹೊಂದಿರೋ ನಾವು ಆ ಗುರುಗಳಿಂದಲೇ ಜ್ಞಾನವನ್ನು ಪಡಿಬೇಕಾಗಿರುತ್ತೆ. ಆದ್ರೆ ಎಲ್ಲಾ ಅಂಶಗಳು ಅವರಲ್ಲಿ ಸೇರಿಲ್ಲ ಅನ್ನೋ ವಿಚಾರಕ್ಕಷ್ಟೇ ನಾವು ಈಗ ಆ ರೀತಿಯಾಗಿ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಅದ್ರ ಶರಣಾಗತಿ ಇರುವುದಿಲ್ಲ ಅಂತ. ಅಲ್ಲಿ ಶರಣಾಗತಿ ಇದ್ದಾಗ ಸರಿಯಾದ ಜ್ಞಾನ ನಮಗೂ ಸಿಗ್ತಾ ಹೋಗುತ್ತೆ. ಆದರೆ ಗುರುವಿನ ಆಶ್ರಯ ಖಂಡಿತವಾಗಿಯೂ ಬೇಕಾಗತ್ತೆ. ಗುರುವಿನ ಆಶ್ರಯ ಇಲ್ಲದೇನೆ ಭಗವಂತನ ಹತ್ರ ನೇರವಾಗಿ ನಾವು ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಂದನೇ ಆಮೇಲೆ ಶುದ್ಧ ಭಕ್ತಿಯನ್ನ ಮಾಡಿಕೊಂಡು ನಾವು ಭಗವಂತನ ಸಂಪರ್ಕವನ್ನ ಸಾಧಿಸಬಹುದು. ಗುರುವಿನ ಆಶ್ರಯ ಬಹಳ ಮುಖ್ಯ. ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಪ್ರಭುಜಿ. 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯವರೆಗೂ ರೆಕಾರ್ಡಿಂಗ್ ಸೆಂಡ್ ಮಾಡಿ ಪ್ರಭುಜಿ ಗ್ರೂಪ್ ಅಲ್ಲಿ. ಓಕೆ. ನೀವು ಯೂಟ್ಯೂಬ್ ಹೋದ್ರೆ ನಾನು ನಾರ್ಮಲಿ ಒಂದು ಸ್ಟ್ಯಾಂಡರ್ಡ್ ಇದರಲ್ಲಿ ಹಾಕ್ತೇನೆ. ಆ ಥರ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗತ್ತೆ. ಇಲ್ಲಾಂದ್ರೆ ಕೊಡ್ತೀನಿ. ನಾನು ಯೂಟ್ಯೂಬಲ್ಲಿ ಲೈವ್ ಹೋಗಿದ್ದೀನಿ ಪ್ರತಿಯೊಂದು ಕ್ಲಾಸನ್ನು ನಾನು. ಓಕೆನಾ? ಹರೇ ಕೃಷ್ಣ ಪ್ರಭುಜಿ. ತಮ್ಮ ಹೆಸರು ಪ್ರಭುಜಿ? ಮಂಜುನಾಥ್ ಪ್ರಭುಜಿ. ಮಂಜುನಾಥ್. ಓಕೆ. ಸ್ಯಾಮ್ಸಂಗ್ SM ಅಂತ ಇದೆ ಅದಕ್ಕೆ. ಓಕೆ ಪ್ರಭುಜಿ, ಧನ್ಯವಾದಗಳು. ಶೇರ್ ಮಾಡ್ಲಿಕ್ಕೆ ಹೇಳ್ತೇನೆ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ? ಇವತ್ತಿನ ಅಧ್ಯಾಯವೇ ಸ್ವಲ್ಪ
ಅರ್ಥ ಮಾಡ್ಕೊಳ್ಳಿಕ್ಕೆ ಗ್ರಹಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅನಿಸ್ಬಹುದು. ಆದ್ರೆ ಆತ್ಮಕ್ಕೆ ಶರೀರ ಇಲ್ಲದೆ ಒಂದು ಕ್ಷಣ ಇರಲಿಕ್ಕೆ ಸಾಧ್ಯವಿಲ್ಲ. ಆತ್ಮಕ್ಕೆ ಶರೀರ ಬೇಕು. ಆ ಶರೀರವೇ ಅದರ ನಿಜವಾದ ಕ್ಷೇತ್ರ. ಅಲ್ಲಿ ಕೆಲಸ ಮಾಡಲಿಕ್ಕೆ ಅದಕ್ಕೆ ಸಾಧ್ಯವಾಗುವಂತಹದ್ದು. ನಾವು ಬೇರೆ, ಆತ್ಮ ಬೇರೆ ಅನ್ನುವಂತಹ ಜ್ಞಾನವನ್ನ ನಾವು ಹೊಂದಿರಬೇಕು ಅಂತ. ಹರೇ ಕೃಷ್ಣ. ಧನ್ಯವಾದಗಳು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜ की ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಎಲ್ಲರಿಗೂ ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಶುಭರಾತ್ರಿ ಗುರು. ಹರೇ ಹರೇ